ಏನು ಹೀಗೆ ಎಂದು ಆಹಾ ಹೊಸ ಋಷಭ ತರುವೆನು ಇನ್ನು ಎಂದು. ಓ ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಪ್ರೀತಿ ಎಂದರೇನೋ ಎಂದು ಈಗ ಅರಿತೆನು, ಸವಿನುಡಿಯಲಿ ತನು ಅರಳಿತು, ಸವಿಗನಸಲಿ ಮನ ಕುಣಿಯಿತು. ಒಲವಿನ ಈ ಮಾತಿಗೆ ಕರಗಿ ಹೋದೆ ನಾನೋಟಕ್ಕೆ, ಕೊಡುವೆ ನಿನಗೆ ಬಾ ಪ್ರೀತಿ ಕಾಣಿಕೆ, ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು. ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ, ಹಾರಾಡುವ ಅರಗಿಣಿಗಳ ಮಾತಾಡಿಸಿ ಮುತ್ತಾಡುವ, ಕಾಮನ ಬಿಲ್ಲಿರುವ ಜಾರುತಾನ ಮಾಡುವ, ಹಗಲು ಇರುಳು ಒಂದಾಗಿ ಹಾಡುವ, ಜೊತೆಯಲಿ ಜೊತೆಯ ಇರುವೆನು ಹೀಗೆ ಎಂದು. ಲಾ 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 ಲಾ. ಕಾಮನ ಬಿಲ್ಲಿರುವ ಹಗಲು ಒಂದಾಗಿ ಹಾಡುವ. ಸಚಿನ್ ಅವ್ರು ಬಂದರು. ಹಾಯ್ ಸಚಿನ್ ಅವರೇ, ವೆಲ್ಕಮ್ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸಚಿನ್ ಅವರೇ, ವೆಲ್ಕಮ್. ಲೈವ್ಗೆ ಬಂದವರು ಒಂದು ಲೈಕ್ ಕೊಡಿ. ಸಚಿನ್ ಅವ್ರ ಚಾನಲ್ ಇದೆಯಾ? ಹೇಗಿದ್ದೀರಾ ಸಚಿನ್ ಅವರೇ? ಕಾಫಿ ಆಯ್ತಾ? ಸಾಯಂಕಾಲದ ಕಾಫಿ, ಈವ್ನಿಂಗ್ ಕಾಫಿ ಕುಡಿತೀರಾ, ಟೀ ಕುಡಿತೀರಾ, ಎಂತ ಕುಡಿತೀರಾ? ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ, ಹಾರಾಡುವ ಅರಗಿಣಿಗಳ ಮಾತಾಡಿಸಿ. ಊಟ ಕಾಫಿ ಆಯ್ತು, ಊಟ ಆಯ್ತು. ನಿಮ್ದು? ನಮ್ದಾಗಿದೆ. ನಮ್ದು ಊಟ ಮಧ್ಯಾಹ್ನ, ಮತ್ತೆ ಸಾಯಂಕಾಲ ನಮ್ದು ಕಾಫಿ ಇಲ್ಲದಿದ್ರೆ ಟೀ. ಹಾಗೆ ಕಾಮನ ಬಿಲ್ಲೇರುವ. ಖುಷಿಯಲ್ಲಿದ್ದೀರಾ ಮೇಡಮ್? ನಿಮ್ಮದು ಯಾವ ಊರು? ಖುಷಿ ಏನಿಲ್ಲ, ನಾನೀಗೆ ಇರುದು ಯಾವಾಗಲೂ ಕೂಡ. ಮತ್ತೆ ನಮ್ದು ಊರು ಮಂಗಳೂರು. ನಿಮ್ದು ಯಾವ ಊರು ಸಚಿನ್ ಅವರೇ? ನಮ್ದು ಮಂಗಳೂರು. ನಿಮ್ದು ಯಾವ ಊರು? ನಾನು ಹಾಡು ಹೇಳ್ತಾನೆ ಖುಷಿ. ಹಾಗೆ ಹಾಡು ಹೇಳುದಂದ್ರೆ ನನಗೆ ಖುಷಿ, ಹಾಗೆ ನಿಮಗೆ ಖುಷಿಯಾಗಿ ಕಾಣ್ತೇನೆ. ಹಾಗೆ ಸಾವಿರ ನೋವಿರಲಿ, ಚೀರುವ ಚಿಂತಿರಲಿ, ತವರು ಬೆಚ್ಚಗೆ ತವರೆ ಮೆಚ್ಚುಗೆ, ಮೊದಲ ಹೆರಿಗೆಗೆ ಈ ಸೀತಾಪದ, ಈ ನಾರಿ ಪದ ಸೋಕು ಮೆಲ್ಲಗೆ. ನಮ್ಮದು ಹಾಸನ. ಓ, ನೀವು ಹಾಸನದವರದ? ಓಕೆ. ಹೇಳಿ ಅಂತ ಹೇಳ್ತಾ ಇದ್ದಾರೆ. ಎಂತ ಹೇಳಬೇಕು? ಪದ್ಯ ಹೇಳ್ಬೇಕಾ? ಮತ್ತೆ ನಿಮ್ದು ಚಾನಲ್ ಇದೆಯಾ ಸಚಿನ್ ಅವರೇ? ನಿಮ್ದು ಏನು ವರ್ಕ್? ಜಾಬ್? ಇಲ್ಲ, ನಾನು ಹೌಸ್ ವೈಫ್. ಜಾಬ್ ಏನು ಮಾಡೋದಿಲ್ಲ, ಹೌಸ್ ವೈಫ್, ಮನೆಯಲ್ಲಿಯೇ. ಮಕ್ಕಳಿದ್ದಾರೆ, ಮಕ್ಕಳನ್ನು ನೋಡ್ಕೊಳ್ಬೇಕಲ್ಲ. ಜಾಬಿಗೆ ಮೊದಲಿಗೆ ಕೂಡ ಮಾಡಲಿಲ್ಲ ನಾನು. ಜಾಬ್ಗೆ ಇಷ್ಟರವರೆಗೆ ಎಲ್ಲಿಗೂ ಕೂಡ ಹೋಗಲಿಲ್ಲ. ಜಾಬ್ ಅಂದರೆ ಜಾಬ್ ಮಾಡಲಿಲ್ಲ. ವೆರಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಮಸ್ತ್. ಈಗ ಏನು ಗೊತ್ತಾ, ತುಂಬ ಬೆವರ್ತದೆ. ಈಗ ಬಿಸಿಲಿತ್ತಲ್ಲ, ತುಂಬ ಬೆವರ್ತದೆ. ಜಾಬ್ ಎಲ್ಲ ಏನು ಮಾಡೋದಿಲ್ಲ, ಮನೆಯಲ್ಲಿ ಹೌಸ್ ವೈಫ್. ನೀವು ಜಾಬ್ ಮಾಡ್ತೀರಾ? ನೀವು ಜಾಬ್ಗೆ ಹೋಗ್ತೀರಲ್ಲ? ಸಾಲುತ್ತಿಲ್ಲವೇ
ಬೆರೆತು ಬೇರೆ ಇಲ್ಲವೇ ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ ತುಂಬ ಸಲಿಗೆಯಿಂದ ಬೆರೆತು ಹೋದ ಮೇಲೂ ಪಕ್ಕದಲ್ಲಿ ಕುಳಿತುಕೊಂಡು ಉಸಿರು ಉಸಿರು ಬೆರೆತ ಮೇಲೂ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತೆ ಬೇರೆ ಇಲ್ಲವೇ. ಓಕೆನಾ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ. ತನುವು ಮನವು ಎಂದು ನಿಂದಾಗಿದೆ ಆಸೆಯು ಇದೆಯ ತುಂಬ ತುಂಬಿ ಏನೋ ಉಲ್ಲಾಸ ಏನೋ ಸಂತೋಷ ಇದೇನೋ. ನೀವು ಮುದ್ದಾಗಿ ಕಾಣ್ತಿದ್ದೀರಾ, ಸೂಪರ್, ವೆರಿ ಬ್ಯೂಟಿಫುಲ್ ಅಂತ. ಥ್ಯಾಂಕ್ ಯು ಸೋ ಮಚ್ ರೀ. ಥ್ಯಾಂಕ್ ಯು. ತಂಗಿ ನಿನ್ನ ನಗುವಲೊಂದು ಪುಟ್ಟ ನಗುವಿದೆ, ಆ ನಗುವಿಗಾಗಿ ತವರು ಕಾದಿದೆ. ಹಾಯ್ ಸಿಸ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಹಾಯ್ ಶಾಂತ ಸಿಸ್, ವೆಲ್ಕಮ್. ಲೇಟ್ ಆಂಡ್ ಸಿಸ್, ಅಂದಿ ಲೇಟ್ ಆಂಚೂರು ಅಂತ ಲೇಟ್ ಆಂಡ್ ಒಂಚೂರು ಜೈದಿತ್ತೆ ಪಕ್ಕಲಾಗ್ತದೆ ಚೂರು ಚಾ ಒಂದು ಪ್ರಬಂಧ ಮನ ಲೇಟ್ ಆಂಡ್ ಹೊರ ತೂಯ ಈ ರಿಜ್ಜಾಂಡ್ ರಕ್ಷಸಿಸ್ನ ಲೈವ್ ಇತ್ತುಜೆ ಇನಿ ಯಾನ್ ತೂತುಜಿ ಎನ್ನ ಚಾರ್ಜ್ ಎತ್ತುಜೆ ಕಡೆ ಕಿರಣ್ ಬ್ರೋನ ಲೈವ್ ಪೋಯ ಅಪ್ಪಗನೆ ಚಾರ್ಜ್ ಕಮ್ಮಿ ಆಂಡ್ ಬೊಕ್ಕ ಚಾರ್ಜ್ ಇದು ಬೊಕ್ಕ ಇತ್ತೆ ಆನ್ ಮಲ್ತೀನಿ ಚಾರ್ಜ್ ಒಂದು ಮೊಬೈಲ್ ಚಾ ಆಂಡೆ ಸಿಸ್ ಚಾ ಆತನಿಗೆ ಪರ್ತಿಜಿ ಚಾನ್ಸಸ್ ಮಗೆ ಎಲ್ಲಿಯ ಮಗೆ ಪಂಡೆ ಪದೆಂಗಿ ನೀರು ಮಲ್ಪಲೆಂದು ಅಂಚ ಆಯಲೆಲ್ಲ ಪದೆಂಗಿ ನೀರು ಪರಿ ಅಂಚ ಚಾ ಆತಂದು ಚಾ ಪರ್ತಿಜಿ ಯಾನಿ ನೀ ಬೇಗ ಜೈದೀನಿ ಸೀರೆ ಬೇಗ ಜೈದಿನ ಹೊರಸ ಜೆತ್ತಿನ ಆರ್ನ ಇಜ್ಜಾಂಡು ಸಿಸ್ ಬನೊಂದುಲ್ಲೆ ಆರ್ ಜೈದಿರ ಆರ್ಲ ಜೈದಿರ ನೀನು ಇದ್ರೆ ಮಾತಿರ್ಲ ಇದ್ರೆ ನಂದಿ ಹೊರಾನ ಮಲ್ಪಿರಿ ಕಿರಣ್ ಬ್ರೋ ಲೈವ್ ಇನಿ ಪಣ ಬಪ್ಪನಾಳ ದೇವಸ್ಥಾನ ಪೋಯಿರ್ಗೆ ಅಂಚೆ ಲೈವ್ ಮಲ್ತದ್ದು ಪೋಯಿರಿ ಎಂಡ ಪಂಡಿರು ಒಂತೆ ಪಡ್ತು ಉಂತ್ಲೆ ಯಾನ್ ಓಡಿ ಉಂತು ಚಾರ್ಜ್ ಇತ್ತು ಜತೆ ಚಾರ್ಜ್ ಕಮ್ಮಿ ಇತ್ತು ಉಂತ್ರೆ ಅಂತಲೇ ಪಂಡೇರೆಂಡ ಹೆಂಗೆ ಕಾಯ್ಜು ಉಂತಾರೆ ಬಕ್ಕ ಸ್ವಿಚ್ ಆಫ್ ಒಂದು ಬತ್ತು ಪಂಡೆ ನಾಡ ಆರು ಪಂಡೇರು ಎನ್ನ ಲೈವ್ ಬಂದಂಗನೆ ಈರಿಗೆ ಚಾರ್ಜ್ ಕಮ್ಮಿ ಆಪಿನ ಪಂಡೇರು ಅವು ಪಡ ವೀಡಿಯೋ ಪೂರ ತೂಪೈತೇನು ವೀಡಿಯೋ ಪೂರ ತೂದಾನಾಗ ಚಾರ್ಜ್ ಬೇಗ ಖಾಲಿ ಆಪುಣಿಗೆ ಕಾಂಡೆ ದಿವ್ಯರೇ ನೆನೆಪಿಜ್ಜಿ ಚಾರ್ಜ್ಗೆ ಮೀನು ಪೂರ ಮಲ್ತಾನ ಲೇಟ್ ಆತಲತೆ ಅಂಚ ನೆನೆಪಿಜ್ಜಿ ಮೀನು ಮಲ್ತೀನಿ ಕಜಿಪ್ ಮಲ್ತೀನಿ ಉಳು ಜೆತ್ತೀನಿ ಉಳು ಜೆತ್ತಿನ ಲಕ್ಕದು ಒಕ್ಕ ಇದು ಪೂರ ಅದು ಇತ್ತೆ ಬತ್ತಿ ಕೆಬಿತ ಉದ್ದ ಉಣೊಂದೊಂದಿ ಒಂದು ವಾರ ದೀತೇನು ಆ ಉದ್ದ ಕೆಬಿತ ಅವು ಮಸ್ತ್ ಉದ್ದ ಸೇಮೆ ದಡ್ಡೆಲ್ಲ ಹಾಕೊಂಡು ಉದ್ದ ನೂಡಲ್ಸ್ ಇತ್ತೇನೋ ಮತ್ತೆ ಮಲ್ಪಿರ್ತಲೆ ಸಂಪು ಅಪ್ಪ ಬಂದೆ ಹೆಂಗೆ ಗೆಡ್ಡೆ ಆಯ್ಜಿ ಒಂದು ಕೆಬಿತ ಸಂಪು ಗೆಡ್ಡೆ ಆಯ್ಜಿಗೆ ಒಂದು ಕೆಬಿತ ಸಂಪು ಅನ್ಬಿದ್ದು ವಾರ ದಿವಸ ಬೈದಿತ್ತು ಹಂಗೆ 2 ಸಲ ಅಂದಿ ಬೇಗ ಖಾಲಿ ಆಪಿಗೆ ಚಾರ್ಜ್ ಬೇಗ ಖಾಲಿ ಆಪುಣೆ ಚಾರ್ಜ್ ಬೇಗ ಆಪು ಜತೆ ಚಾರ್ಜ್ ಇರಲ್ಲ ಚಾರ್ಜ್ ಬೇಗ ಅವರಿಗೇನುಜ್ಜಿ ಖಾಲಿ ಬೇಗ ಆಪುಣು ನಮಗೆ ಒಂಜೆ ಮೊಬೈಲ್ ವೀಡಿಯೋ ತೋಡು ಸಪೋರ್ಟ್ ಪೋಡು ಪೂರ ಐಟೆ ಅವಡತೆ ಅಂಚು ಚುರ್ಬಂಗ ಆಪು ವೀಡಿಯೋ ತುದಾನಾಗ ಇತ್ತೆ ಪಣ ಉಂದತೆ ಹೆಚ್ಚ ಮೋನ ಆಯ್ನ ಕಲ್ಲನೆ ಉಪ್ಪುಣ ಅಪ್ಪಗ ಜಾಸ್ತಿ ಅರ್ಧ ಗಂಟೆ ಪಂಡ ವೀಡಿಯೋ ತೋನಾಗ ಒಂಜಿ ಕಾಲು ಗಂಟೆ ಆಪುಂಡು ಪಂಡ ಮಸ್ತ್ ಉಂದು ಉಪ್ಪುಣ ಅದು ಅಡ್ವರ್ಟೈಸ್ ಉಪ್ಪುಣ ಆ್ಯಡ್ ಉಪ್ಪುಣು ಅಡ್ವರ್ಟೈಸ್ ಮಸ್ತ್ ಉಪ್ಪುಣು ಸಂಪುಗು ಬೊಕ್ಕ ದಾದ ಎಡ್ಡೆ ಕೆಲವು ಕೆಬಿತ ಎಡ್ಡೆ ಬಂದ್ಪೇರು ಸಂಪು ಅರೆಗೆ ಒಂದು ಇಷ್ಟ ಆಯ್ಜಿ ಬಂದಿರ ಆನಿ ಬಂತೀರ ಒಂಜಿ ದಿನ ಇಷ್ಟ ಆಯ್ಜಿ ಬಂತೀರ ಯಾರು ಸಂಪು ಒಳ್ಳಿರು ಸಂಪು ಬಾರಿ ದಿನಾಡು ಮಸ್ತ್ ದಿನಾಡು ತೂ ಅಂದೆ ಸಂಪುನು ನೀನ್ ಚಂದಾನೆ ನಿನ್ನಾಸೆ ಚಂದಾನೆ ನೀ ನನ್ನಲ್ಲಿ ಎಂದೆಂದು ಚಂದಾನೆ ಚಂದ್ರಮಗು ನಿನ್ನಂದ ಚಂದಾನೆ ಬೋರ್ಗರೆವಾ ನಿನ್ ಪ್ರೀತಿ ಚಂದಾನೆ ನೀನಿದ್ದರೆ ಈ ಬಾಳೆ ಚಂದಾನೆ. ನೆಟ್ವರ್ಕ್ದ ಮಸ್ತ್ ಉಂದುಂಡಿಯೇ ನೆಟ್ವರ್ಕ್ ಇತ್ತವರ ಬತ್ತತೆ ಗಡಿ ರೀಕನೆಕ್ಟ್ ಯಾವೊಂದುಂಡಿಯೇ ನೆಟ್ವರ್ಕ್ ಉಂದಾಪುಂಡು ತಿರ್ಗುಂಡು ಗಡಿ ಬಂದು ಊರು ಗಾಡಿ ಬಂದು ಊರ್ಲಕ್ಕ ನೆಟ್ವರ್ಕ್ದ ಭಾರಿ ಇಶ್ಯೂ ಉಂಡಿತ್ತೆ
ಇತ್ತಲ್ಲ ಅಂಚೆನೆ ಆಂಡೆ ಇಂಕೋರ ಕರಿಯ ನಿನ್ನ ಕಣ್ಣ ಒಳಗೆ ಜೋಗಾನು ಚಂದಾನೆ ಕುಣಿದು ಕುಣಿದು ನನ್ನ ಸೆಳೆವ ಪ್ರೀತಿಯು ಚಂದಾನೆ ನಾಚಿ ನಾಚಿ ನನ್ನ ಕರೆವ ಕೂಗೆಂತ ಚಂದಾನೆ ಕಾಡಿ ಬೇಡಿ ನನ್ನ ಕೂಡಿದ ಗಳಿಗೇನು ಚಂದಾನೆ. ಅಲ್ಲೇ ಕೇಳ್ಬರ್ತೀನಿ ನಾನು ಕಿರಣ್ ಬಗ್ಗೆ ಬಿತ್ತವತ್ತೇನೆ. ಕಿರಣ್ ರೋಲ್ ನಂಬರ್ 5 ಪ್ರೆಸೆಂಟ್ ಟೀಚರ್ ಅಂತ ಹೇಳ್ತಾ ಇದ್ದಾರೆ. ಚಾನ್ಸಸ್ ಸಪೋರ್ಟ್ ಥ್ಯಾಂಕ್ ಯು. ಮುತ್ತಿನ ಮೂಗುತಿ ಕೊಟ್ಟವನೇ ಮಂತ್ರದ ಹೂವನು ಇಟ್ಟವನೇ. ಉದಯ್ ಶೆಟ್ಟಿ ಅವರು ಸೂಪರ್ ಸೂಪರ್ ಸಾಂಗ್ ಅಂತ ಅವೇನು ಉಂತಲೆ ಸಿಸ್ ಓವೇನಿಯೇ ಉಂತ ನೆಟ್ವರ್ಕ್ನ ಅವೇನು ಉಂತಾರ ಮಾರಿ ಬಂಗ ಮತ್ತೆ ಉಂತ ಅಜ್ಜಿ ಅವು ಉಂತು ಜವೇ ಬಕ್ಕ ಉಂತುಂಡು ಅವೇನು ಉಂತಾರ ಆ ಬುಜ್ಜಿ ಅವ ತಿರ್ಗೊಂದೇ ಕರ್ಮದ ಅವಿತೆ ಜನವನ್ನ ಜಾಸ್ತಿ ಏಕಡ್ತು ಲೇಕಡ್ ಏನ್ ಸಡನೆ ಬಕ್ಕ ಬಕ್ಕ ಪೋಯಿನಿ ಅನ್ಸಿದ ಬಕ್ಕ ಆಡಿಲ್ಲ ಹೊಡಿತ್ರ ಅದೇ ಈಗ ಮಸ್ತ್ ಬೇಗರ್ನಿ ಶಾಂತಿ ಸಪೋರ್ಟಲ್ಲಿ ಅದು ಯಾರು ಬಂದದ್ದಪ್ಪ ಹೊಸಬರು? ನಾನೀಗ ಉದಯ್ ಶೆಟ್ಟಿ ಅವರೇ ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಉದಯ್ ಶೆಟ್ಟಿ ನೀವು ಹೊಸಬರಾಗಿದ್ದೀರಿ, ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಆಯ್ತಾ, ಮತ್ತೆ ಒಂದು ಲೈಕ್ ಕೊಡಿ ಲೈವಿಗೆ. ಶಾಂತಿ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು. ಮುತ್ತಿನ ಮೂಗುತಿ ಕೊಟ್ಟವನೇ ಮಂತ್ರದ ಹೂವನು ಇಟ್ಟವನೇ ಬಡವನಾನು ಭಾಗ್ಯ ನೀನು ನನಗೆ ಒಲಿದ ಸಿರಿಯು ನೀನು ನಾನು ಪಡೆದ ಒಲುಮೆ ನೀನು ನೀನ್ ಚಂದಾನೆ ನಿನ್ನಾಸೆ ಚಂದಾನೆ ನೀ ನನ್ನಲ್ಲಿ ಎಂದೆಂದು ಚಂದಾನೆ ಅಂದು ಸಿಸ್ ಅಂತ ಹೇಳ್ತದೆ ಶಾಂತ್ ಸಿಸ್ ಅಂದಿಯೇ ಅವನು ಒಡೆ ಉಂಟು ಅವ್ನು ಮೂಲು ಚಳಿ ಉಂಡು ಶಾಂತ ಸಿಸ್ ಚಳಿ ಅಂತ ಕತ್ತಲೆನ ಚಳಿ ಹಾಪುಣು ಅಣೆಗಳ ಒಂದು ಸೀಟ್ ಅದೇ ಸಿಕ್ಕೇನೆ ಮಧ್ಯಾಹ್ನ ಕೊಟ್ಟು ಮಸ್ತ್ ಸಿಕ್ಕೆ ಜಪ್ಪೆರ ಆಪುಜಿ ಸಿಕ್ಕೇಟ್ ಅಂಚಾಪು ಬಯ್ಯಡಾನ ರಾತ್ರಿ ಪುರ ಜಪ್ಪುಲಿ ಬಂದಿರು ಕೊಡ್ಕಪಾಡು ಜಪ್ಪುಲಿ ಸುಮಸಿಸ್ನ ಲೈವ್ ಆವೊಂದು ಸುಮಸಿಸ್ ಲೈವ್ ಬರ್ತೀರಾ ಶೇ ಯಾಲ ಮಲ್ತೋದಲ್ಲೇ ಮಲ್ಲಿ ಜಾರ್ನ ಸುಖಾನು ಅಂತ ಕೊಡ್ತು 1 ಗಂಟೆನ ನೀರು ಪೋದು ಬರ್ಪಡ ಬಲ್ಲಿ ಸುಮಸಿಸ್ ನಾಳೆ ಪೋದು ಬರ್ಪಡ ಬಲ್ಲಿ ಸುಮಸಿಸ್ ನಾಳೆ ಒಂದು ಸಪೋರ್ಟ್ ಬಂತು ಬಲ್ಲಿ 4 ಲೈಕ್ ಕೊಟ್ಟಿದ್ದೇನೆ. ನೀವು 4 ಲೈಕ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ನನಗೆ 1 ಲೈಕ್ ಬಂದದ್ದು ನಿಮ್ಮದು, ಥ್ಯಾಂಕ್ ಯು ಸೋ ಮಚ್. ಶಾನ್ಸಿಸ್ ಸೂಪರ್ ಬಂದಿದೆ, ಥ್ಯಾಂಕ್ ಯು ಶಾನ್ಸಿಸ್, ಥ್ಯಾಂಕ್ ಯು. ಅಂತೂ ಇಂತೂ ಪ್ರೀತಿ ಬಂತು ಒಂದು ನವಿರಾದ ಮಣಿಬಿಲ್ಲಿನಂತೆ ಒಂದು ಸೊಗಸಾದ ಸವಿ ಸುಳ್ಳಿನ 4ನೇ ನಂಬರ್ ಲೈಕ್ ಕೊಡಿ. ಓಕೆ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಹಾಗೆ ಹೇಳಿದ ನಾನು 4 ಲೈಕ್ ಕೊಟ್ಟೆ ಅಂತ ಹೇಳಿದ್ರಲ್ಲ, ಹಾಗೆ ಕೇಳಿದ್ದು. ಥ್ಯಾಂಕ್ ಯು ಸೋ ಮಚ್ ಉದಯ್ ಶೆಟ್ಟಿ ಅವರೇ, ಥ್ಯಾಂಕ್ ಯು. ಆರು ಬೇಗ ಬೈದೇರಾ ಪೋದು ಬತ್ತೆ ಸಿಸ್ ಬೇಗ ಬೈದೇರಾ ವಾವ್ ಸರಿ ಆರು ಬೇಗ ಬೈದೆ ಬತ್ತಿ ಬಿಟ್ಟಿಗೆ ಲೈವ್ ಮಲ್ತೇರಾ ಸ್ಕೂಲ್ ಹುಡುಗಿ ಬತ್ತಿ ಬಿಟ್ಟಿಗೆ ಅದೇ ಮನಸೋತೆ ಮನಸಾರೆ ಹೊಸ ಲೋಕ ನಿನ್ನಲ್ಲಿ ಈಗ. ಹರೀಶ್ ಬ್ರೋ ಬರ್ತೀರಾ? ಹಾಯ್ ಹರೀಶ್ ಬ್ರೋ, ವೆಲ್ಕಮ್. ನನ್ನ ಕಣ್ಣು ಮಲ್ಲ ಬಂತೊಂದಿತ್ತು ಒಂದು ಬರ್ಪಿನ್ ದಾದ ವಿಷಯ ಹರೀಶ್ ಬ್ರೋ ದಾದಾಣ ಕಣ್ಣು ನೇಲಿಯ ಬೋಳೆ ಕಣ್ಣು ಆತನು. ಕಿರಣ್ ಕವರ್ ಗುಡ್ ಮಾರ್ನಿಂಗ್ ಪನೊಂದುಲ್ಲೇರು. ಹಾಯ್ ಹರೀಶ್ ಬ್ರೋ ಪನೊಂದುಲ್ಲೇರು. ಅಕ್ಕ ಕೊರಗಜ್ಜನ ಹಾಡು ಹೇಳಿ. ಕೊರಗಜ್ಜನ ಒಂದು 2 ಲೈನ್ ಬರ್ತದೆ, ಹೇಳ್ತೇನೆ. ತುಳುವ ನಾಡ ಧರ್ಮ ತೊಡರು ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ ಕೊರಗತನಿಯ ಬಾನದೇವಿರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ ಬಾನದೇವಿರೆ ಬೊಲ್ಪುದಾರತಿ ಸ್ವಾಮಿ ಅಜ್ಜಾಗ. ಅವು ಆರೆ ಬರ್ಪಿನಿ ಕಲ್ಪೆನ್ ಕಲ್ತದ್ದು ಪನ್ಪೆ ಪಣಲ ಅಂಡ ರಿಲಿಕ್ಸ್ ಬರೆದಿತ್ತೊಂದು ಕಲ್ಪೆ ಇಂಕ ಜಸ್ಟ್ ಆತೆ ಲೈನ್ ಬರ್ಪಿನಿ ಸ್ವಾಮಿ ಕೊರಗಚ್ಚ. ಹಾಯ್ ಶಾಂತಕ್ಕ ಪನಂದುಲೆ ಹರೀಶ್ ಬ್ರೋ ಚಾಂಡೆ ಹರೀಶ್ ಬ್ರೋ ಕೇಳಿದ್ರೆ ಶಾಂತಿ ಚಾಂಡೆ ಪನಂದುಲೆ ಸಿಸ್ ಪನಂದುಲೆ ಅಂದ ಹರೀಶ್ ಬ್ರೋ ಬಣ್ಣಗೆ ನನ್ನ ಕಣ್ಣು ಮಳಮಳ ಬಂತು ಬರ್ಬೇಕು.
ದಾದ ವಿಷಯ ನಿಂಗೆ ಗೊತ್ತು ಹರೀಶ್ ಬ್ರೋಣ. ಉದಯ್ ಶೆಟ್ರ್ ಸೂಪರ್ ಮಾಡಿದೆ. ಥ್ಯಾಂಕ್ ಯು ಉದಯ್ ಶೆಟ್ರ್, ಥ್ಯಾಂಕ್ ಯು ಸೋ ಮಚ್. ಅಕ್ಕ ನಾನು ಡೈಲಿ ಹಾಡನ್ನು ಕೇಳ್ತೇನೆ. ಹೌದಾ ಉದಯ್ ಶೆಟ್ಟಿ, ನಾನು ಕೂಡ ಕೇಳ್ತೇನೆ ಉದಯ್ ಶೆಟ್ಟಿ ಅವರ. ಏನು ಗೊತ್ತಾ, ದೇವರ ಸಾಂಗ್ ಅಲ್ಲ, ಲಿರಿಕ್ಸ್ ಅಂತ ತಪ್ಪು ಹಾಡಬಾರ್ದಲ್ಲ, ಅದಕ್ಕೆ ಬರೆದಿಟ್ಕೊಳ್ತೇನೆ ನಾನು ಯಾವಾಗಲೂ. ನನಗೆ ಟೈಮ್ ಇರುವ ಬರೆದಿಟ್ಟು ಹಾಡ್ತೇನೆ, ಕಲಿತು ಹಾಡ್ತೇನೆ. ಇದು ಸ್ವಲ್ಪ ಒಂದು 4 ಲೈನ್ ಬರ್ತದೆ, ಎಲ್ಲ ಕಡೆ ಕೇಳ್ತೇನಲ್ಲ ಹಾಗೆ ಬರ್ತದೆ. ಸ್ವಾಮಿ ಕೊರಗಜ್ಜ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ನಾನು ಡೈಲಿ ಹಾಡನ್ನು ಕೇಳ್ತೇನೆ. ಹೌದು, ತುಂಬ ಹಾಡಿದೆ ಕೊರಗಜ್ಜನದು. ಬಾಯಿಪಾಠ ಕಲಿಬೇಕಾಗ್ತದೆ. ದೇವರ ನಾಮ ಅಲ್ಲ, ದೇವರ ನಾಮ ಅಂದರೆ ತಪ್ಪು ಹಾಡಬಾರ್ದಲ್ಲ, ಹಾಗೆ. ಮುಂಜಾನೆಯು ಮುಸ್ಸಂಜೆಯು ನೀನಿರುವಾಗ ಆನಂದವು, ಮಾತಾಗಲಿ ಹಾಡಾಗಲಿ ನಿನ್ನ ದನಿಯಿಂದ ಎಲ್ಲಾನು ಚಂದವು. ಹರೀಶ್ ಬ್ರೋ ಸಪೋರ್ಟ್. ಹರೀಶ್ ಬ್ರೋ ಥ್ಯಾಂಕ್ ಯು, ಹರೀಶ್ ಬ್ರೋ ಥ್ಯಾಂಕ್ ಯು. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳಿಂದು. ಹರೀಶ್ ಬ್ರೋ ದಾದನು ಗೊತ್ತುಜೆ. ಹರೀಶ್ ಬ್ರೋ ದಾಲ ಮಾತೇರಿಜೇರು ಆರು ಕುಲೆ ತೇರಿ ತೋಜೋಡಿತ್ತೆ ಮೊರಳಿಂದಿನ ಕುಲೆ ಆದಿತ್ಯರಾರು ದಾದಾಡ. ಹರೀಶ್ ಬ್ರೋ ಕೇಳಿದ್ರೆ ಅಕ್ಕ ನಿಮ್ಮ ಊರಿನ, ನಮ್ಮದು ಮಂಗಳೂರು ಉದಯ್ ಶೆಟ್ಟಿ ಅವರೇ. ನೀವು ಕೂಡ ಮಂಗಳೂರಿನವರಾ ಉದಯ್ ಶೆಟ್ಟಿ? ನೀವು ಮಂಗಳೂರಿನವರಾ? ನಮ್ಮದು ಮಂಗಳೂರು. ಮಾಯದ ಲೋಕದಿಂದ ನನಗಾಗಿ ಬಂದವಳಿಂದು. ಹರೀಶ್ ಬ್ರೋ ಹೌದಾದ ಕೂಡ ಕೂಲಿ ಚುಚ್ಚೋದಿಲ್ಲ ರಿಂಚೋ. ಹೌದಾದ ಊರಪ್ಪ ಆಡ್ವೇರು ಹರೀಶ್ ಬ್ರೋ ಗೊತ್ತಿದ್ದೆ. ಶಾಂತ ನಲ್ತೊಂದಳ್ಳೇರು ಹರೀಶ್ ಬ್ರೋಡ ಪದ್ಯ ಬನ್ಕ. ಹರೀಶ್ ಬ್ರೋಡ ಪದ್ಯ ಉಂಡದು ಪನ್ಕ. ಪ್ರೇಮದ ಕಾದಂಬರಿ ಒಂದು ಪನ್ಕ ಭಾರಿ ಅಪರೂಪಗ ಹರೀಶ್ ಬ್ರೋ ಬರ್ತೀನಿ. ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ, ಕಥೆಯು ಮುಗಿದೆ ಹೋದರೂ ಮುಗಿಯದಿರಲಿ ಬಂಧನ. ಮೊದಲ ಪುಟಕ್ಕೂ ಕೊನೆಯ ಪುಟಕ್ಕೂ ನಡುವೆ ಎನಿತು ಅಂತರ, ಬಂದು ಹೋಗುವ ಸ್ನೇಹ ಸಾವಿರ ನಮ್ಮ ಬಂದ ನಿರಂತರ. ನನ್ನ ಕತೆಗೆ ಅಂತ್ಯ ಬರೆದು ಕವಿಯು ಹರಸಿದ ನನ್ನನು, ಕೊನೆಯ ಉಸಿರಲಿ ಒಂದೇ ಆಸೆ ದೈವ ಹರಸಲಿ ನಿನ್ನನು. ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ, ಕಥೆಯು ಮುಗಿದೆ ಹೋದರೂ ಮುಗಿಯದಿರಲಿ ಬಂಧನ. ರವಿಯವರು ರವಿ ಮಣಿಕಂಠ ಅವರೊಂದು ಹಾಯ್ ಕಾಫಿ ಆಯ್ತಾ? ಆಗಿದೆ. ಅನಿಲ್ ಕುಮಾರ್ ಹಾಯ್ ಅಂತ ಹೇಳಿದ್ರೆ, ಹಾಯ್ ಅನಿಲ್ ಕುಮಾರ್ ಅವರೇ ವೆಲ್ಕಮ್. ನೋಡಿ ಹೊಸಬರು ಯಾರೆಲ್ಲ ನಮ್ಮ ಚಾನಲ್ಗೆ ಬಂದಿದ್ದೀರಾ ಅವರು ಸಬ್ಸ್ಕ್ರೈಬ್ ಆಗಿ ಆಯಿತಾ. ಮತ್ತು ಲೈವಿಗೆ ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಆಯಿತಾ. ಅನಿಲ್ ಕುಮಾರ್ ಅವರು ಹಾಡು ಕೊಡ್ತಾರೆ. ಥ್ಯಾಂಕ್ ಯು. ನಾನು ಹೇಳಿದ್ದು ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಕ್ಕ. ನೀವು ಯಾವುದು ವಿಡಿಯೋ ಹೇಳಿದ್ದೀರಿ ರವಿ ಅವರು? ಹೇಳಿ, ಯಾವ ವಿಡಿಯೋ ಕೇಳಿದ್ದೀರಾ ನನ್ನ ಹತ್ರ? ವಿಡಿಯೋ ಯಾವ ವಿಡಿಯೋ ಹೇಳಿದ್ದೀರಿ ನೀವು? ಕಮೆಂಟ್ ಹಾಕಿದ್ದೀರಾ ನನಗೆ? ಯಾವ ವಿಡಿಯೋ ಬೇಕು ನಿಮಗೆ? ಸೂಪರ್ ಸಪೋರ್ಟಲ್ಲಿದ್ದಾರೆ ಉದಯ್ ಶೆಟ್ಟಿ. ಥ್ಯಾಂಕ್ ಯು. ಕೊಲ್ಲೂರಲ್ಲ ನೀವು ಉದಯ್ ಶೆಟ್ರೆ? ಕುಂದಾಪುರ ಕೊಲ್ಲೂರು. ಓಕೆ. ಏರಿಯಾಲಿಟಿ ಅವರು ಬಂದರು. ಹಾಯ್ ಏರಿಯಾಲಿಟಿ ಅವರೇ, ಗ್ರೂಪ್ ಅವರೇ ವೆಲ್ಕಮ್. ಲೈಕ್ ನನ್ನ ಅಂತ ಹೇಳಿದೆ. ಕಾಫಿ ಆಯಿತಾ ಸಿಸ್ಟರ್? ಆಗಿದೆ. ನಿಮ್ದಾಗಿದೆಯಾ ಕಾಫಿ? ನಂದು ಕಾಫಿ ಆಗಿದೆ, ಆದರೆ ನಾನು ಕುಡಿಲಿಲ್ಲವ. ಕಾಫಿ ಮಾಡಿಟ್ಟಿದ್ದೇನೆ, ಡಿಕಾಕ್ಷನ್ ಬೇರೆ ಇದು ಮಾಡಿಟ್ಟಿದ್ದೇನೆ, ಹಾಗೆ ಮತ್ತೆ ಕುಡಿಯುವುದು ಲೈವ್ ಎಂಡ್ ಆದ ನಂತರ. ಇಲ್ಲದಿದ್ರೆ ಕುಡಿದು ಬರ್ತಾ ಇದೆ ಯಾವಾಗಲೂ ಕೂಡ. ಮಂಜು ಬ್ರದರ್ ಅನಾನು ಅಂತ ಹೇಳ್ತಾ ಇದ್ದಾರೆ. ರವಿಯವರೇ ಯಾವ ವಿಡಿಯೋ ಅಂತ ಹೇಳಿಲ್ಲಲ್ಲ ನೀವು ನನಗೆ? ಯಾವ ವಿಡಿಯೋ ಬೇಕಿತ್ತು? ಸಾಂಗ್ ಇದು
ಮೂಗು ಅಲ್ಲಿ ಇಲ್ಲಿ ಕಟ್ಟಾಗಿದೆ ಅಂತ ಬರ್ದದ್ದು. ಸಾಂಗ್ ಅಲ್ಲ ಅಕ್ಕ, ಸಾಂಗ್ ಅಲ್ವಾ. ತೆಗೆದು ಯಾವ ಥರ ಆಗ್ಬೇಕನ್ನುವ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಪ್ಲೀಸ್. ಮೂಗು ಬೊಟ್ಟು ಅದು ಯಾವಾಗ ಹೇಳಿದೆ ನೀನು? ಸಾಂಗ್ ಅಲ್ಲ ಅಕ್ಕ. ಕರ್ನಾಟಕ ಬುಲ್ಡೇಜರ್ ಪ್ರಾಪರ್ಟಿ ನ್ಯೂ ಡಿಸೈನ್ ಫ್ರಾಮ್ ಪ್ರಾಪರ್ಟಿ ಸೆಂಟರ್ ಅಂತ ಹೇಳ್ತಾ ಇದ್ದಾರೆ ರಿಯಾಲಿಟಿ ಅವರು. ಓಕೆ ನಿಮ್ದು ಇದು ಜಾಬ್ ಇದ್ದಾ? ಓಕೆ. ತುಷಾಂತ್ ಅವರು ಬಂದರು. ಹಾಯ್ ತುಷಾಂತ್, ಬಾಯ್, ಫುಲ್ ಬ್ಯುಸಿ ಇದ್ದೇನೆ, ಮತ್ತೆ ಸಿಗ್ತೇನೆ ಓಕೆನಾ? ಮತ್ತೆ ನನ್ನ ಲೈವ್ಗೆ ಬನ್ನಿ 7:35ಗೆ. ಓಕೆ ತುಷಾಂತ್, ಓಕೆ ಬ್ಯುಸಿ ಇದ್ದೀರಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಂದು ಲೈಕ್ ಕೊಡಿ ಆಯ್ತು, ಒಂದು ಲೈಕ್ ಕೊಟ್ಟೋಗಿ. ನಮ್ಮ ರಿಯಾಲಿಟಿ ಅವರು ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ರಿಯಾಲಿಟಿ ಅವರೇ, ಥ್ಯಾಂಕ್ ಯು. ಅದು ಅರ್ಧ ಕಟ್ ಆಗ್ತದೆ, ಅಲ್ಲಿ ಅರ್ಧ ಮೆಸೇಜ್ ಎಲ್ಲ ಕಟ್ ಆಗ್ತದೆ ಈ ಸೈಡಲ್ಲಿ, ಎಂತ ಅಂತ ಗೊತ್ತಿಲ್ಲ. ಥ್ಯಾಂಕ್ ಯು ಹೇಳಿದರೆ ಸಪೋರ್ಟಲ್ಲಿದ್ದಾರೆ. ಕರ್ನಾಟಕ ಬುಲ್ಡೇಜರ್ ಪ್ರಾಪರ್ಟಿ ಬಿಗಿನಿಂಗ್ ನ್ಯೂ ಡಿಸೈನ್ ಫ್ರಾಮ್ ರಿಯಾಲಿಟಿ ಪ್ರಾಪರ್ಟಿ ಸೆಂಟರ್ ಅಂತ ಹೇಳ್ತಾ ಇದ್ದಾರೆ. ಅವರ ಜಾಬಿನ ಬಗ್ಗೆ ಹೇಳ್ತಾ ಇದ್ದಾರೆ, ಅವರ ಡಿಸೈನ್ ಸೆಂಟರ್ ಬಗ್ಗೆ ಹೇಳ್ತಾ ಇದ್ದಾರೆ ಅಲ್ವಾ. ಹೊಸತಾಗಿ ಆಗ್ತಾ ಇದೆಯಾ? ಓಕೆ, ಆಲ್ ದ ಬೆಸ್ಟ್ ನಿಮಗೆ. ಹೊಸತಾಗಿ ಆಗ್ತಾ ಇದ್ರೆ ಎಸ್ ಹೌದಾ, ಹೊಸತಾಗಿ ಆಗ್ತದೆ. ಆಲ್ ದ ಬೆಸ್ಟ್ ಆಯಿತಾ. ಒಳ್ಳೇದಾಗಲಿ ನಿಮಗೆ. ಆಕಾಶದಾಗೆ ಯಾರು ಮಾಯಗಾರನು, ಚಿತ್ತಾರ ಮಾಡಿ ಹೋಗೋನೆ, ಈ ಭೂಮಿ ಮ್ಯಾಗೆ ಯಾರು ತೋಟಗಾರನು, ಮಲೆನಾಡ ಮಾಡಿ ಹೋಗೋನೆ, ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಮಾರ. ರವಿ ಅವರೇ, ಏನಾಯ್ತು? ಥ್ಯಾಂಕ್ ಯು ಸಿಸ್ಟರ್ ಅಂತ ಹೇಳ್ತಾರೆ ರಿಯಾಲಿಟಿ ಅವರು. ಥ್ಯಾಂಕ್ ಯು, ವೆಲ್ಕಮ್ ನಿಮಗೆ. ಏನಾಯ್ತು ರವಿ ಅವರೇ? ಭಾರಿ ಬೇಜಾರಲ್ಲಿದ್ದೀರಾ? ಹಾಯ್ ಅವರ್ ಯು ಅಂತ ಕೇಳಿದ್ರೆ ಐ ಆಮ್ ಫೈನ್ ಶ್ರೀನುಜಿ. ಆಪ್ ಕೈಸೆ ಓ ಶ್ರೀನುಜಿ, ನೀವು ಹೇಗಿದ್ದೀರಾ? ಮಾಡೋ ಕಮೆಂಟ್ ಓದುತ್ತಿಲ್ಲ ಅಕ್ಕ. ಓದಿದೆ ಅಲ್ಲವಾ? ಅದು ನೀವು ಕಮೆಂಟ್ ಅರ್ಧ ಕಟ್ಟಾಗಿದೆಯಾ ರವಿ ಅವರೇ? ಅರ್ಧ ಕಟ್ಟಾಗಿದೆ ಆ ಕಮೆಂಟ್. ಮೂಗು ಅಂತ ಕಾಣ್ತದೆ, ಮತ್ತೆ ಎಂತ ಅಂತ ಗೊತ್ತಾಗುದಿಲ್ಲ. ಅದ ನೀವು ಇನ್ನೊಮ್ಮೆ ಹಾಕಿ ಅಂತೆ. ಮೂಗು ಬೊಟ್ಟಿಡುವುದಾ? ನನ್ನದು ಮೂಗು ಬೊಟ್ಟು ತೆಗಿಲಿಕ್ಕೆ ಆಗುದಿಲ್ಲ, ಹಿಡಿದೆ ಅಂತ ಇನ್ನು. ಜಡೆ ಕಟ್ಟುವುದಾ? ಜಡೆ ಹಾಕ್ಲಿಕ್ಕಿಲ್ಲ. ಒಬ್ಬರು ಹೇಳಿದ್ರು ನನಗೆ ಲೈವಲ್ಲಿ ಜಡೆ ಕಟ್ಟುವುದು ತೋರಿಸಿ, ಅದುವಾ? ನೀವು ರಿಪೀಟ್ ಮಾಡಿ, ಕಮೆಂಟ್ ರಿಪೀಟ್ ಮಾಡಿ, ಓದ್ತೇನೆ. ನೀವು ರಿಪೀಟ್ ಮಾಡಿ. ಜಡೆ ಕಟ್ಟುವುದಾ? ಅಯ್ಯೋ, ಮತ್ತೆ ಎಂತದ್ರಿ ರವಿ ಅವರೇ, ಏನಾಯ್ತು? ನೀವು ಹೇಳಿ, ಪುನೊಮ್ಮೆ ಹೇಳಿ ಕಮೆಂಟ್. ಸ್ವಲ್ಪ ಕೆಳಕ್ಕೆ ಮಾಡಿ, ಸ್ವಲ್ಪ ಇದರಲ್ಲಿ ಬರೀ. ಇಲ್ಲಿ ಈ ಸೈಡ್ ಬರುವಾಗ ಕಮೆಂಟ್ ಕಟ್ ಆಗ್ತದೆ, ಮೂಗು ಮಾತ್ರ ಕಾಣ್ತದೆ ನನಗೆ. ಮತ್ತೆ ಎಂತ ಗೊತ್ತಿಲ್ಲ ನನಗೆ ಅದು. ಅಲ್ಲ ಅಕ್ಕ, ಅದಲ್ವಾ? ಮತ್ತೆ ಎಂತ ಮಾರ್ರೆ, ಮತ್ತೆ ಎಂತ? ಸುದ್ದಿ ಇಲ್ಲದೆ ಮೋಡ ಶುದ್ಧಿಯಾಗೋದು, ಸದ್ದೆ ಇಲ್ಲದೆ ಗಂಧ ಗಾಳಿಯಾಗೋದು, ತಂಟೆನೆ ಮಾಡದೆ ಹೊತ್ತೊಟ್ಟಿಗೋಗು. ನೋಡಿ, ಈಗ ಕೂಡ ಕಾಣಿದೆ ಮೂಗು ಬಿಚಿಯಾಗಿ ಹಾಕೊಳ್ಳೋ ವಿಡಿಯೋ. ಎಂತ ನನಗೆ ಅರ್ಥವೇ ಆಗಲಿಲ್ಲ ಅದು ಮೆಸೇಜ್. ಮೂಗು ಅಂತ ಅರ್ಥ ಆಗ್ತದೆ, ಮತ್ತೆ ಇಲ್ಲಿ ಬಿಚಿಯಾಗಿ ಹಾಕೊಳ್ಳೋ ವಿಡಿಯೋ ಮಾಡಿ ಅಂತ ಹೇಳಿದ್ದು ಅಕ್ಕ. ಎಂಥದ್ದು ಅರ್ಥವೇ ಆಗುದಿಲ್ಲ. ಮೂಗು ಮಾತ್ರ ಕಾಣ್ತದೆ. ಮೂಗು ಇಲ್ಲಿ ಉಂಟು ನನ್ನದು, ಎಲ್ಲಿ ಕೂಡ ಹೋಗ್ಲಿಲ್ಲ. ಮೂಗುಂಟು, ಮೂಗು ಮತ್ತೆ ಬಿಚಿ ಅಂದ್ರೆ ಅರ್ಥ ಆಗ್ಲಿಲ್ಲ ಅದು. ಹಾರೋ ಹಕ್ಕಿನ ತಂದು ಕೂಡಿ ಹಾಕೋದು, ಕಟ್ಟು ಜೇನನ್ನ ಸುಟ್ಟು ತಿಂದು ಹಾಕೋದು. ಯಾಕೆ ಅಕ್ಕ? ಅಯ್ಯೋ ಅಕ್ಕ ಅಲ್ಲವ ರವಿ ಅವರೇನು ಗೊತ್ತಾ, ನಿಮ್ಮ ಮೆಸೇಜೇ ಅರ್ಥ ಆಗುದಿಲ್ಲ. ಮತ್ತೆ ಎಂತ ಮಾಡುದು ನಾನು? ಅದಲ್ಲಿ ಕಟ್ಟಾಗ್ತದೆಯಾ? ಮೂಗು ತೆಗೆದು ಮತ್ತೆ ಹಾಕೊಳ್ಳೋ ವಿಡಿಯೋ. ಮೂಗು ತೆಗೆದು ಹೇಗೆ? ನಾನು ಸೂಪರ್ ಆಗಿ
దాదన పనుపుడు అంది దాద పనుపుడు అందు ಗೊತ್ತಾಪುಜಿ ಕರ್ಮ ಹಿಂಗೆ ఆయన ಭಾಷೆ ಹಿಂಗೆ ಅರ್ಥ ಆಪುಜಿ ಲೋಕಪ್ರಿಯ ಅವರೇ ವೆಲ್ಕಮ್ ಹಾಯ್ ಲೋಕಪ್ರಿಯಜಿ ವೆಲ್ಕಮ್ ಲೋಕಪ್ರಿಯ ಅವರೇ ಲೈವ್ಗೊಂದು ಲೈಕ್ ಕೊಡಿ ಗಂಗಪ್ಪ ಅವರೇ ಲೈಕ್ ಕೊಡಿ ಲೈವಿಗೊಂದು ಮತ್ತೆ ಸಬ್ಬಾಗದಿದೆ ಸಬ್ಬಾಗಿ ಆಯಿತಾ ರವಿ ಅವರೇ ಕೂಗಬೇಡಿ ನೀವು ಬೇಜಾರಾಗಬೇಡಿ ನನಗೆ ಅರ್ಥ ಆಗಲಿಲ್ಲ ನಿಮ್ಮದು ಮೆಸೇಜ್ ಅಯ್ಯೋ ರವಿಕುಮಾರ್ ಹಾಗೆ ಕಣ್ಣೆಲ್ಲ ಕೆಬ್ಬು ಮಾಡಬೇಡಿಯಾ ಚಿಲಿಪಿಲಿಗಳ ಸರಿಗಮ ಕಿವಿಯೊಳಗೆ ನಾನು ಹೋಗ್ತೇನೆ ಬಾಯ್ ಅದು ಮೆಸೇಜ್ ಅರ್ಥ ಆಗಲಿಲ್ಲ ರವಿ ಅವರೇ ಸಾರಿ ಬೇಜಾರು ಮಾಡಬೇಡಿ ನನಗೆ ಅದು ಮೆಸೇಜ್ ಎಂತಂತಲೇ ಅರ್ಥ ಆಗಲಿಲ್ಲ ಅಭಿ ಸುವರ್ಣ ಅವ್ರು ಬಂದರು ಹಾಯ್ ಅಭಿ ಅವರೇ ವೆಲ್ಕಮ್ ಅಭಿ ಅವರೇ ಲೈವ್ಗೊಂದು ಲೈಕ್ ಕೊಡಿ ಅಪ್ಲೋಡ್ ಮಾಡಿ ಅಕ್ಕ ಮೂಗು ಎಂತ ಅರ್ಥ ಆಗಲಿಲ್ಲವ ಅದು ನೀವು ಎಂತ ಹೇಳಿದಂತೆ ನನಗೆ ಅರ್ಥ ಆಗಲಿಲ್ಲವ ಮತ್ತೆ ಯಾವ ವಿಡಿಯೋ ಅಪ್ಲೋಡ್ ಮಾಡೋದು ನಾನು ನೀರೆಡೆಗಳ ತಕ್ಕದಿಮಿಯೊಳಗೆ ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ ಆಕಾಶದಾಗಿ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೇ ಮೂಗು ಬೊಟ್ಟಲ್ಲ ಬಟ್ಟಲ್ಲ ಇದಲ್ಲ ಮೂಗು ಇದೆ ನೀವು ಇದೇನು ಹೇಳುದಾ ಮೂಗು ಬಟ್ ರಿಮೂವ್ ಮಾಡಿ ಮತ್ತೆ ಹೇಗೆ ಹಾಕೊಳ್ಳೋ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ಅವು ಮೂಗಲ್ಲ ಮೂಗಿದು ಬೊಟ್ಟಲ್ಲ ಇದರಲ್ಲಿ ಮೂಗುತಿಯಲ್ಲ ಹೇಳುದಾ ಅದು ನೀವು ಮೂಗು ಬಟ್ ಅದುವೇ ಅರ್ಥ ಆಗುದಿಲ್ಲ ನನಗೆ ಇದು ಅಲ್ಲ ಇದು ನನಗೇನು ಗೊತ್ತಾ ನನಗೆ ಇದು ಆಗುದಿಲ್ಲ ನನ್ನದು ಮೂಗಿದ ಬೊಟ್ಟ ತೆಗಿಲಿಕ್ಕೆ ಆಗುದಿಲ್ಲ ಕೈಕಂಬ ಪಿಲಿತ ಪೇಂಟಿಂಗ್ ಮಲ್ಪುನಾನಿ ಬತ್ತಿತ್ತರತೆ ಏನನ್ ತೂತಾರ ಅಭಿ ಏನನ್ ತೂದಿತ್ತಾರ ಮೂಗುತ್ತಿ ಅದುವಾ ನನ್ನ ನೋಡುವ ಬೇರೆ ಯಾರಾದರೂ ಮೂಗುತಿ ಹಾಕುವ ಅಂಗಡಿಗೆ ಹೋಗ್ತೇನೆ ಅಲ್ಲಿ ನೋಡುವ ಯಾರಾದರೂ ಮೂಗುತಿ ಹಾಕುವರು ಇದ್ರೆ ನೋಡ್ತೇನೆ ಆಯ್ತಾ ನಾನೊಂದು ಇದಾಕಿದ್ದೇನೆ ಶಾರ್ಟ್ ವಿಡಿಯೋ ಹಾಕಿದ್ದೇನೆ ಮಗುವಿಗೆ ಮೂಗುತಿ ಇಡುವುದು ನೋಡಿ ಹುಡುಗಿ ಶಾರ್ಟ್ ವಿಡಿಯೋದಲ್ಲಿ ಉಂಟು ಒಂದು ಮಗುವಿಗೆ ಮೂಗುತ್ತಿ ಹಾಕೋದು ಆಯ್ತಾ ಶಾರ್ಟ್ ವಿಡಿಯೋದಲ್ಲಿ ಉಂಟು ನೋಡಿ ಅಂತೆ ನಮ್ಮ ಕಡೆ ಮೂಗು ಬೊಟ್ಟು ತೆಗೆಯುವ ಕ್ರಮ ಇಲ್ಲ ಅಂತ ಹೌದೌದು ನಮ್ಮ ಕಡೆ ಇದು ಹಾಕಿದ ಮೂಗು ಬೊಟ್ಟು ತೆಗೆಯುವುದಿಲ್ಲ ನಾವು ಹಾಗೆ ಈ ನಂದು ಮೂಗು ಬೊಟ್ಟು ತೆಗಿಲಿಕ್ಕೆ ಆಗುದಿಲ್ಲ ಮಾಡಲ್ವ ಅಕ್ಕ ನೀವು ಖಂಡಿತ ನನಗೆ ಆಗುದಿಲ್ಲ ನನ್ನ ಮೂಗು ಬೊಟ್ಟು ತೆಗೆದು ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಗೆ ಅದು ಇದಿಲ್ಲ ಇದೇನಾದ್ರೂ ಕಟ್ಟಾದ್ರೆ ಬೇರೆ ಇಡ್ಬೇಕು ಅಷ್ಟೇ ಇಲ್ಲದಿದ್ರೆ ನಾವು ಮೂಗು ಬೊಟ್ಟು ತೆಗೆಯುವುದಿಲ್ಲ ಯಾವಾಗ ಅಕ್ಕ ಹೌದೌದು ನನ್ನ ಶಾರ್ಟ್ ವಿಡಿಯೋದಲ್ಲಿ ನೋಡು ಫಸ್ಟ್ ತುಂಬ ಉಂಟು ಶಾರ್ಟ್ ವಿಡಿಯೋ ಅದರಲ್ಲಿ ನೋಡು ಒಂದು ಚಿಕ್ಕ ಮಗುವಿಗೆ ಮೂಗುತ್ತಿ ಇದು ಚುಚ್ಚಿದುಂಟು ನೋಡಿ ಬಾಲೆಗೊಂಜಿ ಪೇಂಟ್ ಮಂತೆ ಅತ್ತೆ ಬಾಲೆಗೆ ಪೇಂಟ್ ಮಲ್ತಿತ್ತಾರಾ ನಿಹಾರ್ಗ ಪೇಂಟ್ ಮಲ್ತಿತ್ತಾರಾ ಅವೇನಾ ಪನ್ಪಿನಿ ಇದು ಈರೇ ನಾವು ಓಕೆ ಥ್ಯಾಂಕ್ ಯು ಬಜರಂಗಿ ಟೈಗರ್ ಅಂದೆ ಓಕೆ ಅಭಿ ಸುವರ್ಣ ಅವರ ಅಂದು ಪನೊಂದುಲ್ಲೇರು ಲಕ್ಕಪ್ಪ ಅವರೇ ಮೆಸೇಜ್ ಸರಿಯಾಗಿ ಮಾಡಿ ಬ್ಯಾಡ್ ಕಮೆಂಟ್ಸ್ ಎಲ್ಲ ಬೇಡ ಲಕ್ಕಪ್ಪ ಅವರೇ ಮಾತಾಡ್ಲಿಕ್ಕಿದ್ರೆ ಮಾತಾಡಿ ಇಲ್ಲದಿದ್ರೆ ನೀವು ಹೋಗ್ಬೋದು ಸೀದಾ ಇಲ್ಲದಿದ್ರೆ ಬೇರೆ ಯಾರಾದರೂ ಹೈಡ್ ಮಾಡ್ತಾರೆ ನಾನು ಮೆಸೇಜ್ ಮಾತ್ರ ಡಿಲೀಟ್ ಮಾಡಿದ್ದು ಮಾತಾಡಬೇಕಾದ್ರೆ ಸ್ವಲ್ಪ ಗಮನವಿಟ್ಟು ಕಮೆಂಟ್ ಎಲ್ಲ ಸರಿಯಾಗಿರಲಿ ಅಂದು ಪನೊಂದುಲ್ಲೇರು ಅಂದೆ ಅಭಿ ಅವರೇ ಎಂಕ ತೂತಿಯ ನೆನಪಿಜ್ಜಿಯೇ ಕಾಡು ಸುತ್ತುವ ಸೇರಾಣ್ ಈರೊಂಜಿ ಅಭಿ ಸುವರ್ಣ ಈರೊಂಜಿ ದಾದ ಅನ್ಪ್ಲೆ ಗೊತ್ತನೆ ಒಂಜಿ ವಿಡಿಯೋಗೆ ನಾ ಕಮೆಂಟ್ ಮಾಡಲೆ ಅವೇ ಕೆಲವರು ಬರ್ಪೇರು ಈರೊಂಜಿ ಕಮೆಂಟ್ ಪಾಡ್ಲೆ ಅಂತ ತೂಪೆ ಬಕ್ಕ ಈರ ಚಾನಲ್ ತೂಪೆ ಅವೇ ಅಪ್ಪ ಗೊತ್ತಾಪುಂಡು ಫೇಸ್ ತುಂಡ ಗೊತ್ತಾವ ಅವೇ ಪೇಂಟ್ ಎಂಗಲ್ಲಿಲ್ಲದ ಜೋಕ್ಲಿಗೆ ಮಲ್ದಿನ ಥ್ಯಾಂಕ್ ಯು ಇರೇಗ ಲೈವ್ ಬಟ್ ಸಪೋರ್ಟ್ ಕೊರೊಂದಿಲ್ಲ ಥ್ಯಾಂಕ್ ಯು ಸೋ ಮಚ್
ಓಕೆ ಬಂದರೆ ಓಕೆ ಓಕೆ ಇರೊಂದು ಕಮೆಂಟ್ ಪಾಡಲೆ ಅವೇ ವೀಡಿಯೋ ಗೊಂಜಿ ಓವಣ ರೀಸೆಂಟ್ ವೀಡಿಯೋಗೆ ಪಾಡಲೆ ಒಂದು ನಮ್ಮ ಅರಸು ಕಂಬಳದ ವೀಡಿಯೋ ಉಂಡು ಐಕ್ ಪಾಡಲೆ ಕಮೆಂಟ್ ಅವೇ ಕಾಡು ಸುತ್ತುವ ಸೇರಾಣಿಗೆ ಕಮ್ಮ ಕಾಲು ಇಟ್ಟರೆ ಸುತ್ತ ಕಲ್ಲು ಮುಳ್ಳಮ್ಮ ಏಳೋದು ಬೀಳೋದು ಬಡವರ ಪಾಡಮ್ಮ ನೀವ್ಯಾಕೆ ಹಾಡಿರಿ ಈ ಹಳ್ಳಿ ಹಾಡನ್ನ ಇಲ್ಲಿ ಬೀಸುವ ಗಾಳಿ ಊರಲ್ಯಾಕಿಲ್ಲ ಇಲ್ಲಿ ಸಿಕ್ಕುವ ಪಾಠ ಶಾಲೆಲ್ಯಾಕಿಲ್ಲ ಬಂಗಾರ ಸಿಂಗಾರ ಸಾಕಾಗಿ ಹೋಯಿತು ಅರಮನೆ ಆನಂದ ಬೇಸತ್ತು ಹೋಯಿತು ಕೆಳಗಿಳಿಸುವ ಮನಸ್ಸಿನ ಭಾರಗಳ ಜಿಗಿ ಜಿಗಿಯುವ ಚಿಂತೆಯ ಗುಡ್ಡಗಳ ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ ಆಕಾಶದಾಗಿ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತೆ ಬೇರೆ ಇಲ್ಲವೇ ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ ತುಂಬ ಸಲಿಗೆಯಿಂದ ಬೆರೆತು ಹೋದ ಮೇಲೂ ಪಕ್ಕದಲ್ಲಿ ಕುಳಿತುಕೊಂಡು ಉಸಿರು ಉಸಿರು ಬೆಸೆದ ಮೇಲೂ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತೆ ಬೇರೆ ಇಲ್ಲ ಮರವೆಲ್ಲೋ ಹೋಗಿಲೆ ಎಲ್ಲೋ ಕಮೆಂಟ್ ಮಂತೆ ಎಂಚ ಪನೊಂದುಲೇರು ಮಲ್ತಾರ ಕಮೆಂಟ್ ಓಕೆ ಓಕೆ ಮಲ್ತಾರ ಅದೇ ಥ್ಯಾಂಕ್ ಯು ಬಕ್ಕ ತೂಪೆ ಅವೇ ಕಮೆಂಟ್ ತೂಪೆ ಬಕ್ಕ ನೀರು ಫಸ್ಟ್ ಬರ್ಪಿನೇನ ಲೈವ್ಗು ಚಾನಲ್ ಉಂಡ ಬನ್ಲೆ ಚಾನಲ್ ಉಂಡೆ ಇರೇಗ ಚಾನಲ್ ಉಂಡ ಇರೇಗೊಂದು ಬೋಡ ನೀಲಿ ಬೋಡ ಇರೇಗ ಕನೆಕ್ಟ್ ಆವಿರುಂಡೆ ಇರೇಗ್ಲ ನನ್ನದೊಂದು ಬೊಂಬೆಯನ್ನು ಮಾಡಿದ ಸರಿ ಉಂಡು ಯಾನ್ ಉಂಡೆ ಓಕೆ ಅಂಜು ನಿಮಿಷ ನಿನಗೆ ತೆರೆಗ್ಲ ಕನೆಕ್ಟ್ ಅವರಿದ್ರೆ ಆವಲೆ ಅವೇ ಮಲ್ಪುಲೆ ಓಕೆ ಮಲ್ತೆ ನೀಲಿ ಕೊರ್ಲೆ ಪನೊಂದುಲೆ ಕೊರಿಯೆ ಹರೀಶ್ ಬ್ರೋ ಕೊರಿಯವೆ ಅರೆಗೊಂಜಿ ಕನೆಕ್ಟ್ ಆಲೆ ಹರೀಶ್ ಬ್ರೋ ಅಭಿಸುವರ್ಣ ಬಂದು ಅರೆಗೊಂಜಿ ಆಡ ಚಾನಲ್ ಗೊಂಜಿ ಕನೆಕ್ಟ್ ಆಲೆ ಅವೆ ಸಪೋರ್ಟ್ ಮಲ್ಪಲೆ ಅರೆಗ್ಲ ಚಿನ್ನದಂತ ಹುಡುಗನಿಗೆ ಮುತ್ತಿನಂತ ಹುಡುಗಿ ಬೇಕು ನಮ್ಮ ಬೇಗರಾಗಲು ಒಪ್ಪಿಗೆ ಅಭಿಸುವರ್ಣ ಇದು ಒಂಜಿ ಕಮೆಂಟ್ ಮಾಡ್ಲಿ ತುಕ ಬರ್ತನ ತುಕ ಮನೆಯಲಿ ಜೊತೆಯಲಿ ನನಗೆ ಕುತೂಹಲ ಈರು ಸಿಂಗರ್ ಇಚ್ಚಿ ಯಾ ಸಿಂಗರ್ ಅತ್ತೆ ಯಾನಿಂಚೆನೆ ಪನ್ಪಿನಿ ಸಿಂಗರ್ ಲಕ್ಕ ತೋಜುವೆ ನಾನು ಯಾನಿಂಚೆನೆ ಪದ್ಯ ಅನ್ಪಿನಿ ಒಂಜಿ ಬರ್ಪಿನ ಪನ್ಪಿನಿ ಪದ್ಯ ಆತಿ ಅಂತೂ ಇಂತೂ ಪ್ರೀತಿ ಬಂತು ಮನಸೋತೆ ಇರು ಕೃಷ್ಣ ಪ್ರದಾರ ಸುರತ್ ಕಲ್ದಾರ
ಅಭಿ ಅಭಿ ಕೃಷ್ಣಾಪುರ ಸುರತ್ಕಲ. ಮುಂಗಾರು ಮಳೆ ಇರಲಾರೆ ಚೆಲುವೆ ಎಂದಿಗೂ ನಾನಿನ್ನಾಗನಿ ಕುಣಿದಾಡುವಾರೆ ನನ್ನಲ್ಲಿ ಒಲವನ್ನು ಚೆನ್ನಿ ಜೀವದಾಣೆ ಜನ್ಮದಾಣೆ ನನ್ನ ಪ್ರೀತಿ ನಿನಗೆ ತಾನೆ. ನಮಗೋಸ್ಕರ ಸಾಂಗ್ ಪನ್ಪು ನಂದಿ ಮಾತಿರಿಗೋಸ್ಕರ ಒಂಜಿ ಸಾಂಗ್ ಪನ್ಪುಂಡು ಅತಿ ಹರೀಶ್ ಬ್ರೋ ಒಂಜಿ ಸಾಂಗ್ ಉಂಡು ಫಿಕ್ಸ್ ಆತ ನಾವು ಸಾಂಗ್ ಅತಿ ಒಂದೇ ಒಂದು ಸಾರಿ ಕಣ್ಮುಂದೆ ಬಾರಿ ಕಣ್ಣ ತುಂಬ ನಿನ್ನನ್ನು ನಾ ತುಂಬಿಕೊಂಡಿಹೇನು ನಿನ್ನಿಂದ ನನ್ನನ್ನು ನಾ ಕಂಡುಕೊಂಡಿರು ಅಂದು ಬರೋದಿಲ್ಲ ಹರೀಶ್ ಬ್ರೋ. ಜನ ನಿಜ್ಜಿ ಹರೀಶ್ ಬ್ರೋ ಅಕ್ಕಳು ಒಂಜಿ ಕಮೆಂಟ್ ಮಲ್ತೊಂದು ಬರ್ಪೇರತೆ ಬ್ಯಾಡ್ ಕಮೆಂಟ್ಸ್ ಮಲ್ತೊಂದು ಬರ್ಪೇರು ಯಾನು ಒರಿಯ ಟೈಮ್ ಔಟ್ ಕೊರಿಯೆ ಅವು ಟೈಮ್ ಔಟ್ ಕೊರಿ ಪೆಟ್ಟಿಗೆ ಅವಳು ಆಪುಂಡು ನಮ್ಮ ಲೈವ್ ಚಾನಲ್ಗೆ ಒಂಚೂರು ಪೆಟ್ಟು ಬೋರ್ಡು ಅವಳು ಟೈಮ್ ಔಟ್ ಆವಡು ಅಥವಾ ಓಲ ಕೊರ್ನ ಅವಂಚೂರು ಒಂದು ಆಪುಂಡು ಅವಾಗೆಲ್ಲ ಜನ ಎತ್ತಿನೆಲ್ಲ ಪೂರ ಒಂದು ಆಪುಂಡು ಆಗಪ್ಪೇರು ಪೂರ ಪೋಪೇರು ಅಂಚ ಆಪುಂಡು ಅಣ್ಣಕ್ಕಲ್ಲ ಆ ಮೆಸೇಜ್ ತುದು ನಮಕ್ ಮನಿ ಪನೆ ಕುಲ್ಲರೆ ಆಪುಂಡ ಒಟ್ರಾಸಿ ಮೆಸೇಜ್ ಒಟ್ರಾಸಿ ಇಮೇಜ್ ಪಾಡು ನಾವು ಕನಸೋಯಿದು ಅದೇ ನನಸೋಯಿದು ನನ್ನೆದೆಯಲಿ ಬಂದ ಮೊದಲ ಸಿಂಚನ. ರವಿ ಅವ್ರು ಯಾಕೆ ಅಕ್ಕ ಏನಾಯ್ತು ರವಿ ಅವರೇ ಮತ್ತೆ ಬಂದ್ರಾ ಹೋಗ್ತೀರಾ ಅಂತ ಹೇಳಿದ್ರ ಹೋದ್ರು ಎಂತ ಎಂತ ನೀವು ಒಂದೊಂದು ವರ್ಡ್ ಹಾಕ್ತೀರಾ ರವಿ ಅವರೇ ಅರ್ಥವೇ ಆಗುತ್ತಿಲ್ಲ. ಏನ್ ಮಾಡ್ತೀರಕ್ಕ ಅಂತ ಏನ್ ಮಾಡುದು ನಾನಿಲ್ಲಿ ಪದ್ಯ ಹೇಳುದು ಮಾರ್ರಯ್ಯ ನಿನ್ನ ಎದುರಲ್ಲಿ ಪದ್ಯ ಹೇಳ್ತಾ ಇದ್ದೇನೆ. ಹೌದು ಸರಿ ಮೆಸೇಜ್ ಹಾಕಿ ನಮ್ಗೆ ಅರ್ಥ ಕೂಡ ಆಗ್ಬೇಕಲ್ಲ ಮೆಸೇಜ್. ಹೌದು ಹರೀಶ್ ಬ್ರೋ ಹೇಳಿದಾಗೆ ಮೆಸೇಜ್ ಸ್ವಲ್ಪ ಕರೆಕ್ಟ್ ಇರಲಿ ಆಗ ನಮಗೆ ಕೂಡ ಅರ್ಥ ಆಗ್ತದೆ. ಹರೀಶ್ ಬ್ರೋ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಹರೀಶ್ ಬ್ರೋ. ನೋಡಯ್ಯ ಕೋಟೆ ಲಿಂಗವೇ ಬೆಳ್ಳಕ್ಕೆ ಜೋಡಿ ಕುಂತವೇ ಅಂಗೈಯಷ್ಟಗಲಾಗೋಡು ಆದ್ರೂನು ದರ್ಬಾರ್ ನೋಡು ಪ್ರೀತಿನೇ ಲೋಕ ಮಾಡ್ತವೇ ರಾಜರಾಣಿ ಆಳು ಕಾಳು ಎಲ್ಲಾನು ಇವಳೇನೆ ಸೋನೆ ಮಲೆಯು ಉರಿಯೋ ಬಿಸಿಲು ಏನೇ ಬಂದ್ರು ಜಗ್ಗಲ್ಲ. ಹರೀಶ್ ಬ್ರೋ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಹರೀಶ್ ಬ್ರೋ ಥ್ಯಾಂಕ್ ಯು ಸೋ ಮಚ್. ತರತನ ಆಕಾಶದಿಂದ ದರಿಗಿಳಿದರಂಬೆ ಇವಳೆ ಚಂದನದ ಬೊಂಬೆ ಚೆಲುವಾದ ಗೊಂಬೆ ಚಂದನದ ಗೊಂಬೆ ಹಾಕಿಲ್ಲ ಸುಳ್ಳು ಹೇಳ್ತೀರಲ್ಲ ಅಕ್ಕ. ನೋಡಿ ಬಂದ್ರ ಒಂದು ಮಗುವಿದ ಹಾಕ್ಲಿಲ್ಲವ ನಾನು. ಒಂದು ಮಗುವಿಗೆ ಕಿವಿ ಚುಚ್ಚುದ ಮೂಗು ಚುಚ್ಚುದ ಯಾವುದಂತ ಗೊತ್ತಿಲ್ಲ ಯಾವ್ದು ಹಾಕಿದ್ದೀನಿ. ಕಿವಿ ಚುಚ್ಚುದು ಕಾಣ್ಬೇಕಲ್ವಾ ಕಿವಿ ಚುಚ್ಚುವುದು ಕಾಣ್ಬೇಕು ಮೂಗು ಚುಚ್ಚುದಲ್ಲ ಕಿವಿ ಚುಚ್ಚುವುದು ಕಾಣ್ಬೇಕಲ್ಲ. ಶಾರ್ಟ್ ನೋಡಿ ಬಂದ್ರಾ
ಕಿವಿ ಚುಚ್ಚುವುದು, ಕಿವಿ ಚುಚ್ಚುವುದು, ಅದು ಮೂಗು ಚುಚ್ಚುದಲ್ಲ, ಸಾರಿ ಸಾರಿ, ಕಿವಿ ಚುಚ್ಚುವುದು ಅಲ್ವಾ? ಕಿವಿ ಚುಚ್ಚುವುದು ನೋಡ್ಲಿಲ್ವಾ? ಅದರಾಗೆ ಮೂಗು ಚುಚ್ಚುದು ಕೂಡ, ಆಯ್ತಾ? ಈಗ ಏನು ಗೊತ್ತಾ, ನಾವು ಜಾತ್ರೆಯಲ್ಲಿ ಹೋಗುವಾಗ ಅಯ್ಯೋ ದೇವ, ಅದು ಮಿಸ್ಟೇಕ್ ಆಯಿತು. ಜಾತ್ರೆಯಲ್ಲೆಲ್ಲ ಹೋಗುವಾಗ ಮೂಗು ಚುಚ್ಚುದಿರ್ತದೆ. ನನಗೆ ಸಿಕ್ಕರೆ ನಾನು ಅಲ್ಲಿ ಬಂದು ಇದು ಮೂಗೆಲ್ಲ ಚುಚ್ಚುತ್ತಾರೆ, ಗೊತ್ತಾಯ್ತಾರ? ಜಾತ್ರೆಯಲ್ಲಿದ್ದರೆ ಅದು ಈ ವರ್ಷ ನೋಡಲಿಲ್ಲ, ಹೋದ ವರ್ಷ ಇತ್ತು. ಹೋದ ವರ್ಷ ನಾನು ಈಗೆಲ್ಲ ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಒಂದು ವೇಳೆ ಹಾಗೆ ಸಿಕ್ಕಿದರೆ ನಾನು ನಿಮಗೆ ವೀಡಿಯೋ ಮಾಡ್ತೇನೆ. ಓಕೆ ಓಕೆ ಓಕೆ, ನಾನು ಹೌದು ಹಾಗೆ ಸಿಕ್ಕಿದರೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಖಂಡಿತ, ಆಯಿತಾ? ಅದೊಂದು ನೋಡುವ. ನಾನು ಇದು ಆಗೋದಿಲ್ಲ, ನಾನು ಆಗ್ತೇನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಗೊತ್ತಾಯ್ತಾ? ಸಿಕ್ಕಿದ್ರೆ ಮಾಡಿ ಹಾಕ್ತೇನೆ ಅಷ್ಟೇ ರವಿಯವರೇ. ಇಲ್ಲದಿದ್ದರೆ ನೀವು ಒಂದು ಕೆಲಸ ಮಾಡಿ, ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಯಾವುದು ಇಲ್ಲ ಅಂತೆಲ್ಲ, ಬೇರೆ ಚಾನಲ್ನವರು ಕೂಡ ಹಾಕಿರ್ತಾರೆ ಮೂಗು ಚುಚ್ಚೋದು. ನೀವು ಅದು ನೋಡಿ, ಆಯಿತಾ? ನೀವೊಂದು ಸರ್ಚ್ ಮಾಡಿ ಬೇರೆ ಚಾನಲಲ್ಲಿ, ಯೂಟ್ಯೂಬಲ್ಲಿಯೇ ಸರ್ಚ್ ಕೊಡಿ. ನಾಳೆ ನೀವು ಹಾಕಿ ಅಕ್ಕ, ಹಾಗೆಲ್ಲ ಆಗೋದಿಲ್ಲವ, ನಾನು ಹೇಗೆ ಹಾಕೋದು ನಾಳೆ? ನಂದು ಇದು ಮೂಗುತಿ ತೆಗಿಲಿಕ್ಕೆ ಆಗೋದಿಲ್ಲ, ಅಲ್ಲಿ ಫಿಕ್ಸ್ ಆಗಿದೆ ಅದು. ಅದಿನ್ನೂ ತುಂಡಾಗಿದ್ರೆ ಮಾತ್ರ ತೆಗಿಲಿಕ್ಕೆ ಆಗೋದು, ಇಲ್ಲದಿದ್ದರೆ ಆಗೋದಿಲ್ಲ, ಆಯಿತಾ? ತೆಗಿಲಿಕ್ಕೆ ಆಗೋದಿಲ್ಲ ಅದು ಮೂಗುತಿ. ನಾನು ಹಾಕ್ತೇನೆ ಅಂತ ಹೇಳಿಕ್ಕೆ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ ಎಲ್ಲ ಸಿಗ್ತದೆಯಾ ರವಿಯವರೇ? ನಂದು ಲಾಗ್ ಚಾನಲ್ ಅಲ್ಲ, ಹಾಗೆ ನೋಡುವ. ನಿಮಗೆ ಸಿಕ್ಕಿದ್ರೆ ಅಂಥ ವಿಡಿಯೋ ಖಂಡಿತ ಹಾಕ್ತೇನೆ ನಾನು. ಹೌದು, ಮೂಗು ಬೊಟ್ಟು ತೆಗೆಯುವ ಕ್ರಮ ಇಲ್ಲ ರವಿಯವರೇ. ಹೌದು, ಖಂಡಿತ ಮೂಗು ಬೊಟ್ಟು ತೆಗೆಯುವ ಕ್ರಮ ಇಲ್ಲ ನಮ್ಮ ಹತ್ರ. ಅದೇನಾದರೂ ಹೋದರೆ ಕಟ್ಟಾದರೆ ಮಾತ್ರ ತೆಗೆದು ಚೇಂಜ್ ಮಾಡಿ ಹಾಕ್ಬಹುದು ನಮಗೆ, ಹಾಗೆ. ಅಭಿ ಸುವರ್ಣ ಮೂಗುತಿ ಪಾಡ್ರೆ ಉಂಡುಗೆ ನಾಯಿಗೆ ದಾದಂದು ಗೊತ್ತು ಜಿ ಅಭಿ ಎಕ್ಕಡ್ದಿಂಚ ಬರ್ಪುಡು ಮೂಗುತಿ ತೆತ್ತದ ಪಾಡ್ಡ ವೀಡಿಯೋ ಪಾಡ್ಡೆ ನಮ್ಮ ಅಂಚ ಪಾಡ್ರೆ ಅಪ್ಪಣೆ ನಮ್ಮೈಟ್ ಅಂಚ ಮೂಗುತಿ ತೆಪ್ಪರೆ ಗಡಿಗಡಿ ಮೂಗುತಿ ತೆಪ್ಪರೆ ಉಂಡು ನಮ್ಮಿಟ್ಟು ಅಂಚ ಇಜ್ಜತೆ ಮೂಗುತಿ ಪಾಡ್ಡೆ ನಮಗಿದೆ ಯೂಟ್ಯೂಬ್ ಸರ್ಚ್ ಮಾಡ್ತಾರೆ ಓಳ ತಿಕ್ಕು ಜಿಂದಿಜ್ಜಿ ಇದು ಬೇತೆ ಏರಾನ ಚಾನಲ್ ಪಾಡ್ದುಪ್ಪೇರು ಮೂಗುತಿ ಪಾಡ್ಡೆ ಎಂಚ ಅಂದಿಯೇ ಯಾಕಂದ್ರೆ ಅಂಚ ಪೊಕ್ಕಡೆ ಪಾತೇರು ತೋಜೋಡು ಏನಾರು ಪಾತೇರ್ಕೊ ತೋಜೋಡು ಪೊಕ್ಕಡೆ ಹೆಂಗೆ ಯಾನೊಂದು ಇವತ್ತು ಕುದುಡೈತೆ ನಾನು ಪಾತೇರ್ಪೋದು ವಾ ಜನ ಮಾರ್ರೆ ಅಲ್ಲಿ ಯೂಟ್ಯೂಬ್ ಸರ್ಚ್ ಮಾಡಿದ್ರೆ ತಿಕ್ಕುಜ ಯಾನ್ ಎಂಚ ಪಾಡ್ನು ಅವೇನು ಅಂಚ ಅದು ಓಲ್ ಎಂಚ ನಮ್ಮ ಎಲ್ಲರ ಜೋಕ್ಳಿಗೆ ಕಾಣ ಮೂಗು ಚುಚ್ಚೆರೆ ಕೊಂದ್ಬೋದು ವೀಡಿಯೋ ಮಲ್ತು ಪಾಡೋದು ಅಂಚತ್ತು ಒಂದು ಎನ್ನ ಮುಕ್ಕುದಿದ್ದು ಪಾಡ್ರೆ ಬಂತೀನಿ ದಾನೆ பொண்ணு ನಿನ್ನ ಮನಸ್ಸಿಂಕ ತೆರಿಯಂದೆ ಪೋವಾ ನಿನ್ನ ಮನಸ್ಸಿಂಕ ತೆರಿಯಂದೆ ಪೋವಾ ಆಸೆ ದಿನ ಈ ಕಾಪೂವ ಪಿಂಗಾರ ಪೂವ ಕಾಪೂನ ಪಿಂಗಾರ ಪೂವ ಅಧಿಕ ಪ್ರಸಂಗ ಈಗ ನಂದು ಗುರುರಾಜ್ ಅವ್ರು ಬಂದರು. ಹಾಯ್ ಗುರುರಾಜ್ ಅವರೇ, ವೆಲ್ಕಮ್ ಗುರುರಾಜ್ ಅವರೇ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈವಿಗೆ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಬಕ್ಕೊಂಜಿ ಲೈವ್ ಉಡ್ಲ ಅಂಚೆನೆ ಬಂತೆ. ಓ ಆಯ್ನೆನೆಂಬೆ ಬಕ್ಕೊಂಜಿ ಲೈವ್ದ ಆಯ್ನೆನಾ? ಹಾಂ ಆಯ್ನೆ ಅಕ್ಕಳು ಕೆಲವೇ ಅಂಚಿನಿ ಕೆಲವು ಮುರಡೆಂಜಿ ಜ್ಯೋತಿಸಿಸ್ನೆಡ್ ಬತ್ತೆ ಮಾಸ್ಕ್ ಬಾಡ್ಲೆ ಮೋನೆ ಮಾಸ್ಕ್ ಬಾಡ್ಲೆ ಪಂಡೆ ಪಕ್ಕದಾದ ಅಲ್ತೇರ ಆರು ಮೋನೆಗೆ ಒಂಜಿ ಶಾಲ್ ಕಟ್ಟೀರು ಬಕ್ ಆಯ್ತಾಗ ಶಾಲ್ ಪಾಡ್ರೆ ಪಂಡೆ ಅದು ಮೋನೆ ಮಾಸ್ಕ್ ಅದು ಫಸ್ಟ್ ಶಾಲ್ ಪಾಡ್ರೆ ಪಂಡೆ ಶಾಲ್ ಪಾಡಿಯರಾರು ಆಯ್ತಕ್ಕ ಮೋನೆಗೆ ಮಾಸ್ಕ್ ದಿಯರೆ ಪಂಡೆ ಆಯ್ಕಾರು ಪಂಡೆ ಮಾಸ್ಕ್ ದಿ ಪೂಜೆ ಅನ್ ಪಂಡೇರು ಇಂಚೆನೆ ಬಕೆ ಅಲ್ಲ ಪಂಡೆ ದಾದ ಮೇನಂಜಿ ಅವೇ ಪನ್ಪಿನ್ ಮಾಸ್ಕ್ ಬಾಡ್ಲೆ ಮೋನೆ ಮಾಸ್ಕ್ ಬಾಡ್ಲೆ ಕಣ್ಣು ಕನ್ನಡಕ ಬಾಡ್ಲೆ ಪನ್ಪಿನ್ ಜುವೆಲರಿಗೆ ಪೋರೆ ಪಲ್ಲೆ ಆಯನ ಸೀದಾ ಅಂದಂದು ಯಾಕೆ ಅಕ್ಕ ಎಂತವಾ ರವಿಕುಮಾರ್ ಅವರೇ ನೀವೇನು ಮಾಡಿ ಗೊತ್ತಾ ಬಂಗಾರದ ಅಂಗಡಿ ಉಂಟಲ್ಲ ಜುವೆಲರ್ ಅಲ್ಲಿಗೆ ಹೋಗಿಯಾ ಅಲ್ಲಿ ಬರ್ತಾರೆ ದಿನಾಲು ಜನ ಬರ್ತಾರೆ ಮೂಗುತ್ತಿ ಕುತ್ತಿ ಇದು ಮಾಡಿ ಚುಚ್ಚಲಿಕ್ಕೆ ಕಿವಿ ಚುಚ್ಚಲಿಕ್ಕೆ ಎಲ್ಲ ಬರ್ತಾರೆಯಾ ನನಗೆ ಹೇಳುತ್ತಿರುವುದು ಎಂತ ಹೇಳುದು ನಾನು ರವಿ ಅವರೇನು ಗೊತ್ತಾ ನಾವು 1 ಸಲ ಹೇಳ್ತೇವೆ 2 ಸಲ ಹೇಳ್ತೇವೆ 3 ಸಲ ಹೇಳ್ತೇವೆ ಮತ್ತೆ ನೀವು ಹೀಗೆ ಮಾಡಿದರೆ ನಾವು ಮತ್ತೆ ನಿಮ್ಮನ್ನು ಹೈಡ್ ಮಾಡಬೇಕಾಗ್ತದೆ ನೀವು ಬ್ಯಾಡ್ ಕಮೆಂಟ್ಸ್ ಇಲ್ಲ ಮತ್ತೆ ನೀವು ಅದನ್ನೇ ಹೇಳಿದನ್ನೇ ನಾವು ಹೇಳ್ತೇವೆ ನಮ್ಮ ಅದರಲ್ಲಿ ತೆಗಿಲಿಕ್ಕಿಲ್ಲ ಹಾಗೆಲ್ಲ ಅಂತ ಹೇಳ್ತೇವೆ ನೀವು ಕೇಳುವುದಿಲ್ಲ ಅವೇ ಬಕ್ಕ ಕೊರುಡೆ ಆಪುಣ ಅಂಚ
ನೀವು ಕೆಂಪು ಕಣ್ಣು ಮಾಡಿದ್ರು ಕೂಡ ಏನಾಗುದಿಲ್ಲ. ಏಕೆ ಗೊತ್ತಾ, ನಾವು ಹೇಳಿದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡಿಕೊಳ್ಳೋದಿದ್ರೆ ನಾವೆಂತ ಹೇಳೋದು ಹೇಳಿ ರವಿಕುಮಾರ್ ಅವರೇ, ರವಿ ಮಣಿಕಂಠ ಅವರೇ. ನಾವು ಅಷ್ಟು ಹೇಳ್ತಾ ಇದ್ದೇವೆ. ನಾನು ಹೇಳಿದೆ, ಹರೀಶ್ ಬಾಬು ಹೇಳಿದೆ, ಅಭಿ ಅವರು ಹೇಳಿದ್ರು, ಎಲ್ಲರೂ ಹೇಳಿದ್ರು, ಆದ್ರೂ ಕೂಡ ನಿಮ್ಗೆ ಅರ್ಥ ಆಗುದಿಲ್ವಾ? ನಾನು ಹೇಳಿದೆ, ಸಿಕ್ಕಿದ್ರೆ ಖಂಡಿತ ನಿಮಗೆ ಹಾಕ್ತೇನೆ ಅಂತ ವಿಡಿಯೋ. ಏನಾದರೂ ಸಿಕ್ಲಿಕ್ಕೆ ನನ್ನ ಕಣ್ಣಿಗೆ ಸಿಕ್ಕಿದ್ರೆ ಹಾಕ್ತೇನೆ ಅಂತ ನಾನು ಹೇಳಿದೆ. ಇಲ್ಲದಿದ್ರೆ ನಾವು ಈಗ ತೆಗೆದು ಹೇಗೆ ಹಾಕೋದು ನಾವು? ಅಭಿ, ಅಯ್ಯೋ ದೇವ, ಎಂತ ಹೇಳುದು ಮತ್ತೆ ರವಿ ಅವರೇ. ನಾನಿನ್ನು ನಿಮ್ಮ ಮೆಸೇಜ್ ಓದುದಿಲ್ಲ. ನೀವು ಹೀಗೆ ಅದನ್ನೇ ಹೇಳಿದ್ರೆ ನಾವು ಹೇಳುದು. ಬೇಕಾದ್ರೆ ಸಾಂಗ್ ಹೇಳಿ ಕೇಳಿ, ಯಾವ್ದಾರ ಸಾಂಗ್ ಬೇಕಾದ್ರೆ ಹೇಳಿ ಹಾಡ್ತೇನೆ. ನೀವು ಅದನ್ನೇ ಹೇಳಿದ್ರೆ ಎಂತ ಮಾಡುದು? ಅಯ್ಯೋ, ನಾವು ಹೀಗೆ ಮಾಡ್ಬೇಕು. ರವಿ ಅವರೇ, ನೀವು ಹೀಗೆ ಮಾಡುದಲ್ಲ, ನಾವು ಹೀಗೆ ಮಾಡ್ಬೇಕು. ನಾನು ಮತ್ತೆ ಕೂಡ ನಿಮ್ಮ ಹತ್ರ ನಗ್ನಗ್ತಾನೆ ಮಾತಾಡ್ತಾ ಇದ್ದೇನೆ. ನನ್ನೆದೆ ಕೋಗಿಲೆಯು ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವನಿ ತಂದೆ. ಒಂದು ಇಲ್ಲ ಆಗುದಿಲ್ಲ ನನಗೆ ಆ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಇವತ್ತು ಹೇಳ್ತೇನೆ, ನಾನು ಅದು ಸಿಕ್ಕಿದ್ದು ಕೂಡ ಆ ವಿಡಿಯೋ ಮಾಡುದಿಲ್ಲ. ನನಗೆ ಒಂದು ನಿಮ್ಮ ನೀವು ಹೇಳಿದ್ರಲ್ಲ, ಇಲ್ಲ ನನಗೆ ಆ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ. ನಾನು ಹೇಳಿಬಿಡ್ತೇನೆ. ನೀವು ಯಾರಾದರೂ ಬೇರೆ ಲೈವಲ್ಲಿ ಹೋಗಿ ಕೇಳಿ ಆಯ್ತಾ? ಇಲ್ಲದಿದ್ದರೆ ನೀವು ಯೂಟ್ಯೂಬ್, ನಾನು ಹೇಳ್ತಾ ಇದ್ದೀನಿ, ಯೂಟ್ಯೂಬಲ್ಲಿ ಸರ್ಚ್ ಮಾಡಿ. ನನಗೆ ಆಗುದಿಲ್ಲ ಆ ವಿಡಿಯೋ ಮಾಡಲಿಕ್ಕೆ. ನಮಗೆ ನಿಮಗೆ ಮಾಡಲಿಕ್ಕೆ ಆಗಲ್ಲ. ಹೌದೌದು, ಮಾಡಲಿಕ್ಕೆ ಆಗಲ್ಲ ನಮಗೆ ಆ ವಿಡಿಯೋ. ರವಿ ಏನು ಅಂತ ಕೇಳ್ತಾ ಇದ್ದಾರೆ ಅಭಿ ಅವರು. ಕಾಣುತ್ತ ನಿನ್ನಂದ ಕಾಣದ ಆನಂದ, ಹೊಸ ಹೊಸ ಬಯಕೆಯು ನಿನ್ನಿಂದ. ನನ್ನೆದೆ ಕೋಗಿಲೆಯು ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವನಿ ತಂದೆ. ತಾಳು ತಾಳು ನಲ್ಲ ನಿಲ್ಲು. ಅಯ್ಯೋ, ಒಂದು ವಿಡಿಯೋ ಕೇಳಿದ್ದೀರಿ ನೀವು, ಕೇಳುವುದು ನೀವು ಕೇಳಿದ್ದೀರಿ. ನಾವು ಹೇಳಿದ ಆ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಅದಕ್ಕೆ ಸುಮ್ಮನೆ ಇರ್ಬೇಕಲ್ಲ ನೀವು ರವಿ ಅವರೇ. ವಿಡಿಯೋ ಮಾಡು ಆಯ್ತಾ? ಹೌದು, ನೀವು ವಿಡಿಯೋ ಮಾಡಿಬೇಕಾದ್ರೆ ಅಲ್ಲೇ ಗೆಜ್ಜೆ ಕೆಬಿತ ಈಗಿನ ಸಂಗೀತ ಒಂದು ಗೆಜ್ಜೆ ಕೆಬಿತ ಟನ್ ಟನ್ ಟನ್. ಅಯ್ಯೋ ದೇವರೇ. ಗಣೇಶ್ ಅಮೀನ್ ಅವರು ಬಂದರು. ಹಾಯ್ ಗಣೇಶ್ ಅಮೀನ್ ಅವರೇ, ವೆಲ್ಕಮ್. ಗಣೇಶ್ ಅಮೀನ್ ಅವರೇ, ಲೈವ್ಗೆ ಒಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ನಾನು ಪೊಕ್ಕಡೆ ಪಾತೇರು ಪೋಣಿ పోవాడు ఇంతే బల్పెద్ద కుడవర బల్తల పోపవే మక్క ఆయన కడపురు గావేనమ్మ కుడవర అంచెని పండిన కడపురు గాయ పొచ్చి మక్క ಏತಿ ಏನ ಬಾಯಿ ಬಚ್ಚಿದು ಪೋಂಡು ಕುಡವರ ಅಂಚೆನೆ ಮಲ್ಪುತ್ತ ನಿಜ ನಾನು ಪೋಯಿರ್ತೋಜಿರ ಗಣೇಶ ಮೀನವರೇ ಇದ್ದೀರಾ ಅಭಿ ಆಯ್ ತಿಕ್ಕು ಜತೆ ತಿಕ್ಕು ನಾದಲ್ಲಿ ಕೇಂದ್ರಲ್ಲಿ ಸರಿ ಕಣ್ ತಿಕ್ಕು ಜತೆ ಕೈಗೆ ಸಿಕ್ಕುದಿಲ್ಲಲ್ಲ ಐಕಾಗಿ ಧೈರ್ಯ ಕೈಗೆ ತಿಕ್ಕು ಜತೆ ಐಕ್ ಧೈರ್ಯಡುಲ್ಲೆ ಮುಗ್ಲೆ ದಾಲ ಅಲ್ಪರ ಆಪುಚಿದ್ ಯಾನು ಉಲ್ಲಾರ ಗಣೇಶ ಮೀನು ಒಂಜಿ ಲೈಕ್ ಕೊರ್ಲೆ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಅಂತ ಒಂಜಿ ಲೈಕ್ ಕೊರ್ರೆ ಅವ್ವೇ ರಾಪಿನ ಅವ್ವೇ ತೆಲಿಕೆಲ ಬರ್ಪುಡಿ ಇಂಚಿನ ಕೆಲವು ಬರ್ನಾಗ ತೆಲಿಕೆಲ ಹರ್ಪುಡಿ ಹೆಂಗ್ ಜೋರು ತೆಲಿಕೆನೆ ಹರ್ವೇನಿ ಇತ್ತೆ ಅಂತ್ರೆ ಕುಡಾರ ಮಾತ್ರ ನಾನು ದೆಪ್ಪುಗ ಅಯ್ಯೋ ದೇವರು ಮನ್ಪೆರ ಆಪುಣ ನಾನಜಿ ಮುಲ್ಪ ಪೂರ ಅವೇನು ಕಾರಿಗೆ ಪಾಡುವೇರಿ ಸಂಗೀತ ಸಿಸ್ ಒಂದು ಅವು ಹತ್ತಿ ಒಂದು ಆ ಕಾರಿಗೆ ಪಾಡ್ನು ಒಂದು ಅವು ಹತ್ತು ಒಂದು ಸೇವೆದೊಡ್ಡಿ ಲಕ್ಕೆಜ್ಜ ನೂಡಲ್ಸ್ ಲಕ್ಕೆಜ್ಜ ಅವು ಹತ್ತು ಗೆಜ್ಜೆ ಅಂದು ಉಂಡೆ ಉದೇ ನೋಡಿ ಆ ಕಾರಿಗೆ ಪಾಡ್ನು ಈ ತುದ್ದದ ಈ ಕಿರಣ್ ಬ್ರೋನ ಆಯ್ತು ನೀ ಮೀಟಿದ ನೆನಪೆಲ್ಲವೂ ಇದೆ ತುಂಬಿ ಹಾಡಾಗಿದೆ ಹಿಂದೆ ತಕೋ ನಾನಿನ್ನನೇ ಬೆರೆವಂತ ಮನಸ
ಸಾಗಿದೆ ಈ ಬಂಧನ ಬಹುಜನ್ಮದ ಕತೆ ಎಂದು ಮನ ಹೇಳಿದೆ. ಯಾನು ಪೋಪೆ ಪರಂದಿಲ್ಲ ಹರೀಶ್ ಬ್ರೋ. ಥ್ಯಾಂಕ್ ಯು ಹರೀಶ್ ಬ್ರೋ, ಥ್ಯಾಂಕ್ ಯು. ಬೇಜಾರು ಪೋಪಿನ ಹತ್ತತ್ತೆ ಹರೀಶ್ ಬ್ರೋ, ಬೇಜಾರು ಪೋಪಿನ. ನಾನು ಒಂದು ಟೈಮ್ ಔಟ್ ಕೊರಿಯಾಗಿ ಕೂಡ ಬರ್ತದೆ ಮಂಡೆ ತಿಂಬಿನ ಒರ್ಚಿ. ಥ್ಯಾಂಕ್ ಯು ಸೋ ಮಚ್ ಓರಿ ಸೈ. ಅಯ್ಯೋ ದೇವ ಇಚ್ಚಾನ ಮಂಡೆ ತಿಂಪಿನಿ. ಕೇಳನೆ ಕ್ವಶನ್ ಕೇಳಿ ಕಿರಣ್ ಐಕಾಯನ್ ಬೊಡ್ಚಿ ಬಂದು ಎತ್ತೀನಿ ಕೂಡ ಅಂತ ಬರ್ತದೆ ಕೂಡ ಬರ್ಪೆ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಹಿಂದೆ ತಗೋ ನಾನಿಲ್ಲನೇ ಮೆರೆವಂತ ಮನಸಾಗಿದೆ ಈ ಬಂಧನ ಬಹುಜನ್ಮದ ಕತೆ ಎಂದು ಮನ ಹೇಳಿದೆ. ಅಭಿಸುವಡ ಬಾಯಿ ಎಂಕು ಒಂಜಿ ಪೆನ್ಸಿಲ್ ಸ್ಕೆಚ್ ಮನ್ಪೆರ ಉಂಡು ಆವಿ ಅಭಿ ವಾವ್. ಥ್ಯಾಂಕ್ ಯು ಸೋ ಮಚ್ ಅಭಿ. ಬತ್ತದ ಸಪೋರ್ಟ್ ನೀತು ಕೊಡ್ತು ಸಪೋರ್ಟ್ ಉಂತಿನೇಕ್. ಥ್ಯಾಂಕ್ ಯು. ಈ ನಮ್ಮಕ್ಕ ಚಾನಲ್ ತುಪ್ಪವೆ ಎನಿರಿಗೆ ನೆಡ್ದುಂಬು ಬೈದಿ ಒಂದು ಎನಿ ಕಮೆಂಟ್ ಪಾಡ್ದಿತ್ತಾರ ಅಂದತೆ. ಬಾಯ್ ಡ್ಯೂಟಿ ಉಂಡು. ಓಕೆ ಗಣೇಶ್ ಅಮ್ಮಿನವರೇ, ಬಾಯ್. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಅಮ್ಮಿನವರೇ. ಬರ್ತದ ಸಪೋರ್ಟ್ ಕೊರ್ನೇಕ್ ಥ್ಯಾಂಕ್ ಯು. ಒಂಜಿ ಲೈಕ್ ಕೊರಿಯರ ಗಣೇಶ್ ಅಮ್ಮಿನ ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಲ್ಪ್ಲೆ ಅವಾಗ ಅಲ್ಪ ಲೈಕ್ ಬಂದು ಬರ್ಪುಂಡು. ವೆಲ್ಕಮ್ ಬನ್ನದುಲ್ಲೇರು ಅಭಿ ಸುವರ್ಣ ಅಂತ. ಓಕೆ. ಬಾಳಲ್ಲಿ ನೀ ಬರೆದೆ ಹೊಸ ಪ್ರೇಮ ಕಾದಂಬರಿ. ಈರು ಗ್ರೇಟ್ ಕಾರ್ದ ಕೆಬಿಕ ಪಾಡುವರು ಸಂಗೀತ ಅಂದಂದು ಯಾರು ಗ್ರೇಟ್ ಅಂದು ಈರು ಕೊಡ್ತು ಜರತಿ ಕೊಡ್ತೆ ಯಾನ್ ಕೊಡ್ತೆ ಯಾನ್ ಇಂಕ ನೆನೆಪುಂಡು ಇರೇ ಕೊಡ್ತೀನಾ ಅವೇ ಇರೇ ಕನೆಕ್ಟ್ ಆತೆ ಅನ್ನು ಆಂಡ ಈರು ವೀಡಿಯೋ ಪಾಡ್ನೆ ಬರೋ ಬರ್ಪು ಜತ ಮಾರ್ರೆ. ವೀಡಿಯೋ ಪಾಡ್ನೆ ಬರೋ ಬರ್ಪು ಎಂಕ್ ನೋಟಿಫಿಕೇಶನ್ ಬರೋದು ಇಜ್ಜಿರ್ನ ತುಪ್ಪೆ ಅವೇ ಕೊಡ್ತೇನೆ ಇರೇಗ ಆಲ್ರೆಡಿ ಕನೆಕ್ಟೆಡ್ ಬಟ್ ಒಂದ್ಸಲ ಕನ್ಫರ್ಮ್ ಮಲ್ಪೆ ಬಕ್ಕ ಅವೇ. ಗೆಜ್ಜೆಗಿರಿ ನಂದನ ರಾಜೋಡು ವಿಡಿಯೋ ಪೂರ ಉಂಡು ಅನ್ನದು ವಿಡಿಯೋ ಉತ್ತು ನೀರು ಕೆಲವೇ ಅಂತ ಉದಿತ್ತೆ ಬಕ್ಕ ತೂಪೇವೆ ಅತ ಮುರ ಇಂಚುಕ್ ಪೂರ ಪಾಡ್ನೆ ಎಂಕ್ ತಿಕ್ಕದಿಜ್ಜಿ ಪಾಡೊಂದು ಉಲ್ಲಾರತೆ ವಿಡಿಯೋ ಪಾಡ್ಲೆ ದಿನೋಲ ಲೈಕ್ ಕೊರ್ಲಿ ಪನೊಂದಿಲ್ಲ. ಓಕೆ ಲೈಕ್ ಕೊರ್ಪೆ ಖಂಡಿತ ಅವೇ ಲೈಕ್ ಕೊರ್ಪೆ ಅವು ಯಾನ್ ಎನ್ನ ವೀಡಿಯೋ ದಾದ ಗೊತ್ತಿನ ನಾನು ವೀಡಿಯೋ ಪಾಡುವೈತೆ ಅವಾಗ ನಿಕ್ಕುಲು ಎನ್ನ ವೀಡಿಯೋ ಮಿನಿಗೆ ನೋಟಿಫಿಕೇಶನ್ ಬರ್ತಂಡ ಆ ವೀಡಿಯೋ ಒಂಜಿ ಲೈಕ್ ಕೊಡ್ದು ಒಂಜಿ ಕಮೆಂಟ್ ಪಾಡ್ಲೆ ಅವಾಗ ಎಂಕ್ ಈರ್ನ ಚಾನಲ್ ತೂವೆರೆ ತಿಕ್ಕೊಂಡು ಪಣ ಈ ನಿಕ್ಕಲ ವೀಡಿಯೋ ಪೂರ ಎಂಕ್ ತೂವೋಲಿ ಅಪ್ಪಾಗ ಅವೇ ಅಭಿ ಈರೇನಂದು ಮಲ್ಲನ ಇಲ್ಲಿ ಏನಂದು ಗೊತ್ತುಜ್ಜಿ ಆಡ ಅಭಿ ಪನೊಂದಿಲ್ಲ ಬೇಜಾರಿಜ್ಜತ. ಬಾಳಲ್ಲಿ ಇನಿ ಪಕ್ಕಿದ ಗೂಡು ಇಜ್ಜಿ ಸಂಗೀತ ಇನಿ ಪಕ್ಕಿದ ಗೂಡು ಇಜ್ಜಿ ಪಕ್ಕಿದ ಗೂಡು ಬೊಡ್ಚಿಂದು ಬುಡ್ದು ಬೈದಿನಿ ಬೊಡ್ಚಿಂದು. ಓಕೆ ಬನ್ನದಿಲ್ಲ ಅಭಿ ಸುವರ್ಣ ಹಾಡ್ಕೊಳಂದಿಲ್ಲ. ಥ್ಯಾಂಕ್ ಯು ಅಭಿ. ಥ್ಯಾಂಕ್ ಯು. ನವೀನ್ ನಮ್ಮ ಪಾರಿವಾಳ ಬಂದ್ರು. ಹಾಯ್ ಪಾರಿವಾಳ ವೆಲ್ಕಮ್. ಲೈಕ್ ಅಂತ ಹೇಳ್ತಾ ಇದ್ದಾರೆ. ಓ ಅಂಚನ ಮಲ್ಲಿಜ್ಜಿ ಮೆಗ್ಗಿಲ ಅವೇ ಅಭಿ ಪನ್ಪೆ ಮಲ್ಲಿಜ್ಜತೆ ಓಕೆ ಏನಾರ್ದು ಎಲ್ಲಿಯನೆ ಏನ ಗುರ್ತೊಂಡೇರೀಗ ತೂತಾರ ಇರ ಅಭಿ ಏನನ್ ತೂತಾರೆ ಇರ ಗುರ್ತೊಂಡನ್ನ. ಓಕೆ ನಾ ಪಾರಿವಾಳ ಲೈಕ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಪಾರಿವಾಳ. ಥ್ಯಾಂಕ್ ಯು ಪಾರಿವಾಳ. ಕಾಫಿ ಆಯ್ತಾ ನಿಮ್ಮದು? ಬಿಸಿಯ ಪಾರಿವಾಳ ಬೊಕ್ಕ ವಿಶೇಷ ಸಂಗೀತ ಸಿಸ್ ದಾಲಿಜ್ಜಿ ವಿಶೇಷ ಬೊಕ್ಕ 8 ಗಂಟೆ ಲೈವ್ ಎಂಡ್ ಮಾಡ್ತೀನಿ ಕಿರಣ್ ಬ್ರೋ. ತೂತೆ ಬನ್ನದಿಲ್ಲ ತೂತಾರ. ಓಕೆ ಅಂಚನ ಗೊತ್ತುಪ್ಪತೆ ಎನ್ನ ಬಗ್ಗೆ ಗೊತ್ತುಪ್ಪಿರಿ ಬೊಕ್ಕ ವಿಶೇಷ ಸಂಗೀತ ಸಿಸ್ ಪನೊಂದುಲ್ಲೇರು ಪನೋಡು ಕಿರಣ್ ಬ್ರೋ ವಿಶೇಷ ಪೂರ ಈರ್ನನೆ ಬಕ್ಕದಾದ ಬಪ್ಪನಾಡು ವನಸಿತ್ತನ ದೇವಸ್ಥಾನಡು ಯಾನಿಟ ಕೇಣಿಯ ಕಡೆ ಬಪ್ಪನಾಡು ದೇವಸ್ಥಾನ ವನಸಿತ್ತು. ನಾನು ಉದಯಗಳ ತೀರ ಸಂಚರಿಸಿ ಹೃದಯಗಳು ಜೇಂಕರಿಸಿ ಪ್ರಣಯದ ಹಾಡಾದಿನ ಅರಳಿದ ಹೂವಾದಿನ ಋತು ಬಲಿ ಒಂದಾದಿನ ಹೃದಯವೇ ನಿನ್ನ ಹೆಸರು
ಹನಿಯ ಮೋಡ ನಾನಾಗಿ ಹನಿ ಇಡುವೆ ನೆನಪಾಗಿ ಉದಯಗಳ ಊರೇ ನಾನಾಗಿ ಬೆಳಕಿಡುವೆ ನಿನಗಾಗಿ ಪ್ರಣಯದ ಆರಾಧನಾ ಋತುವಿನ ಲಾಪನ ಮಿಥುನದ ಲಿಂಗನ ಹೃದಯವೇ ನಿನ್ನ ಹೆಸರಿಗೆ ಮರೆದೇ ನನ್ನೆನ ಓ ರಾಮ ಹೃದಯ ಓಯ್ತುಗೆ ಡೈಲಿ ಉಂಡು ಅಲ್ಪ ವನಸ್ ಸಂಗೀತ ಸಂಡಿ ಬಪ್ಪನ ಡೈಲಿ ವನಸ್ ಉಂಡಾ ಎಂಗ್ಲೇ ಗೊತ್ತೇ ಇಜ್ಜಿ ಮಾರ್ರೆ ಅದೇ ಎಂಗುಲ್ ಪೋಪುಜ ಕಮ್ಮಿ ಎಂಗುಲ್ ಪೋಂಡಲ ವರ್ಷ ಹೊರ ಜಾತ್ರೆ ನಂಗೆ ಒಂಜಿ ದಿನ ಪೋದು ಬರ್ಪಯಪ್ಪಲ ಹೃದಯ ಹೋಯ್ತು ಹೋಗ್ಲಿ ಬಿಡಿ ಹೃದಯ ದೇವ ಹೃದಯದ ಒಳಗೆ ಹೃದಯವಿದೆ ಅವನನಿ ಅವಳ ಹೃದಯವಿದೆ ಯಾವುದು ಈ ಹೃದಯ ಓಹೋ ಯಾವುದು ಈ ಹೃದಯ ಭವ್ಯಸಿಸ್ ಬರ್ತೀರಾ ಹಾಯ್ ಭವ್ಯಸಿಸ್ ವೆಲ್ಕಮ್ ಎಂಚವುಲರ್ ಯಾನು ಹುಷರುಲೇ ಭವ್ಯಸಿಸ್ ಫುಲ್ ಮೋನ ಆಂಡೆ ಭವ್ಯಸಿಸ್ ಫುಲ್ ಮೋನ ಆಂಡೆ ಇರ್ನಾ ಎಂಚವುಲ್ಲರ್ ಯಾನು ಹುಷರ್ಲೆ ಈರೆಂಚೊಲ್ಲರ್ ಫುಲ್ ಮೋನ ಆಂಡ ಚಾಂಡೆ ಚಾಂಡ ಆಂಡ ಈರ್ನಾಂಡೆ ಚಾ ದಾದ ತಿನ್ಯಾರು ಬಯ್ಯಾಗ ದಾಲ ಮಲ್ತಾರ ಸ್ನ್ಯಾಕ್ಸ್ ನಿಂದಲ ಮಲ್ತಾರ ಬಯ್ಯಾಗ ಸ್ಪೆಷಲ್ ಪೋಡಿ ಪರಂದ ಪೋಡಿ ದಾಲ ಮೀನು ಮಲ್ತಾರ ಫುಲ್ಲು ಮೋನ ಆತಿಜಿ ಬನದಿಲ್ಲ ಅಂದಿಯೇ ಬಂಗೊಂಡತೆ ಯಾವ್ಯಾರೆ ಯಾನ್ ಅಂಚೆನೆ ಆಫ್ ಮೋನ ಆತನ ಫುಲ್ ಮೋನ ಆರೆ ಚೂರು ಬಂಗೊಂಡು ಬಪ್ಪನಾಡು ಪಾವಂಜ ಕಟೀಲ್ ಟೆಂಪಲ್ ಡೈಲಿ ಮನಸ್ಸುಂಡು ಸಂಗೀತ ಪಾವಂಜಿನಾಂಡ ಡೈಲಿ ಮನಸ್ಸುಂಡು ಗೊತ್ತುಂಡು ಕಿರಣ್ ಬ್ರೋ ಅಲ್ತ ಮನಸ್ಸು ಲಾಯ್ಕ್ ಆಪುಂಡು ಪಾವಂಜದ ಮಸ್ತ್ ಲಾಯ್ಕ್ ಆಪುಂಡು ಬಪ್ಪನಾಡಿದು ಕಟೀಲ್ಡು ಗೊತ್ತುಂಡು ಕಟೀಲ್ಡು ಉಂಡು ಇರ್ನ ಮೋನ ಇಜ್ಜಿ ಎನ್ನ ಫುಲ್ ಮೋನ ಆತುಜಿ ನಲ್ಲ ಬಾಕಿನು ನನ್ನ ಈ ತಿಂಗೊಲ್ದೊಲ ಯಾವಡು ಈ ತಿಂಗಳು ಲಾಸ್ಟ್ದೊಲ ಯಾವು ಆಂಡಲ ಆಂಡ ಪಂಡಲ ನಮ್ಮ ಲೈವ್ ಪುರ ದಿನೋಲ ಮಂತೊಂದಿತ್ತಳ ಆವು ಇನಿ ರಡ್ಡು ಹೋಮ ಬುಕ್ಕ ಆಂಡ್ ರಾಯರ ಭಕ್ತಿ ಅಂದಂದಿಯೇ ಆವಡು ಇರೆಗ್ಲ ರಡ್ಡತ್ತು ನಾಲ್ ಹೋಮ ಪುರ ಬುಕ್ ಆವಡು ಇರೆಗ್ಲ ಒಂತೆ ಬೇಲೆ ತಿಕ್ಕಾಡು ಅತೆ ನಿರಂಜನ್ ಬ್ರೋ ಏಪ ಹೋಮ ಏಪ ಇತ್ತೆ ಈನ ಲೈವ್ ಲೇಟ್ ಇಜ್ಜಿ ಯಾನ್ ಕಾಣೆ ಮಲ್ಪಿ ಇತ್ತೆ ದಾಯಿ ಗೊತ್ತಿನಿ ಇತ್ತೆ ಬೇಗ ಆವಡತಿ ಐಕೊಂಜಿ ಬೈಯಾಗ್ಲ ಒಂಚೂರು ಬರ್ಪಿನಿ ಭವೇಸಿಸ್ ಕಾಣೆ ಬೈದಿತ್ತೆ ಕಾಣೆ ನೆಟ್ವರ್ಕ್ ಪ್ರಾಬ್ಲಮ್ ಆದ್ ಲೈವ್ ಅಡಿಗೆ ಎಂಡಾಂಡ್ ಅಂಚೆ ಇತ್ತೆವರ ಬತ್ತೆ ಇತ್ತೆ ಒಂಚಿ ಚೂರು ಬೈಯಾಗ ಒಂಜಿ ಪುರ್ಸತಿತ್ತನ ಚೂರು ಬೈಯಾಗ್ಲ 1 ಗಂಟೆ ಬರ್ಪಿನಿ ಒಂಚೂರು ನಮ್ಮ ಕ್ಯಾಡ್ ಆಪಣತೆ ಇಜಿನ ಮಂಗ ಆಪುಂಡು ಇಜಿನ ಆಪುಜಿ ಬೇಗ ಆವರಿಕೆ ಏನು ಇಜಿನ ಆ ಲೈನ್ ಆ್ಯಡ್ ಆಪಿನತೆ ಹೊರವರ ಒಂಜಿ ಲೈವ್ ಮಾತ್ರ 200-300 ಜನ ಬರ್ಪಿನತೆ ಒಂಜಿ ಐನ್ ಆಜಿ ಎನ್ಮ ಅಂಚ ಆ್ಯಡ್ ಆಪುಂಡು ಅಂಚ ಕಾಣೆ ಬೈಡ್ ಮಾತ್ರ ಒಂಜಿ 15 ಆಂಡಲ ಆ್ಯಡ್ ಆಂಡ ಎಡ್ಡತೆ ಲೈಕ್ ಡನ್ ಬರೋದಿಲ್ಲ ಥ್ಯಾಂಕ್ ಯು ಸೋ ಮಚ್ ಭವ್ಯಸಿಸ್ ಥ್ಯಾಂಕ್ ಯು ಪದ್ಯ ಪಲ್ನೆ ಗುಡ್ ದೇವರೇ ಈರು ರಡ್ಡು ಮೋಜಿನ ಆಲ್ ಡೇಟ್ ರಡ್ಡು ಮೋಜಿನ ಆಲ ಕಲರ್ ಕ್ರಾಫ್ಟ್ ಥರ್ಡ್ ಪೇಂಟಿಂಗ್ ಡಿಜಿಟಲ್ ಆರ್ಟ್ ಡಿಸೈನ್ ಪೆನ್ಸಿಲ್ ಸ್ಕೆಚ್ ಪೇಂಟಿಂಗ್ ಹೋಮ್ ಪೇಂಟಿಂಗ್ ಡ್ಯಾನ್ಸ್ ಮೇಕಪ್ ಆಲ್ ಪೇಂಟಿಂಗ್ ಅಭಿ ಸುವರ್ಣ ಹಾಂ ಓಕೆ ಅಭಿಯಾ ಓಕೆ ಇನ್ನುಂಡೆ ಶಾಪ್ ಉಂಡೆ ಅಭಿನ ಶಾಪ್ ಉಂಡಾ ಹೃದಯದ ಒಳಗೆ ಹೃದಯ ಈರ್ನ ಅಟಿಲ್ ರೂಮ್ ಡಬ್ಬ ಹೃದಯ ಅಟಿಲ್ ರೂಮ್ ಡಬ್ಬ ಏನ್ ಚಾಪಿನಿ ಹೃದಯನೇ ಅವು ಅಟಿಲ್ ರೂಮ್ ಡಬ್ಬದಲ್ಲ ಡಬ್ಬ ಅವತ್ತು ಹೃದಯದ ನೀದೆ ನಿದು ನದಿಯೊಂದು ಓಡಿದೆ ಅಭಿಸುವರ್ಣಲದೆ ಆರ್ ಪೇಂಟಿಂಗ್ ಮಲ್ಪೇರ್ಬೇಕ ಪೆನ್ಸಿಲ್ ಸ್ಕೆಚ್ ಮಲ್ಪೇರ್ಬೇಕ ಹೋಮ್ ಪೇಂಟಿಂಗ್ ಮಲ್ಪೇರು ಡ್ಯಾನ್ಸ್ ಮೇಕಪ್ ಮಲ್ಪೇರು ಮಾತೆಲ್ಲ ಮಲ್ಪೇರು ಅವೇ ಕಾಂಟ್ಯಾಕ್ಟ್ ಮಲ್ಪೇರು ತಾನೇನು ಮಲ್ಪಲೆ ಮಾತೆಲ್ಲ ಬಂದು ಮಂದೆ ಇತ್ತ ಇಲ್ಲಡೆ ಶಾಪ್ ಇತ್ತನೆ ಓಕೆ ಹೃದಯದ ಒಳಗೆ ಹೃದಯ ಈ ನಾಟಿಲ್ ಎಂಕ್ ಲೈವ್ಗೆ ಕರೆಕ್ಟ್ ನೆಟ್ ತಿಕ್ಕುಜಿಯೇ ಅಂದ ನಿಕ್ಲಿಗಲ್ಪ ನೆಟ್ ತಿಕ್ಕುಜತೆ ಮೂಲ್ ನೆಟ್ ಇತ್ತು ನಾ ನೆಟ್ ಏಪ ಒಂದು ಗಡಿ ರೀಕನೆಕ್ಟ್ ಆಪಿನಿ ಭವ್ಯಸಿಸ್ ಈಗ ಮಲ್ಪುಜರ ಲೈವ್ ಮಲ್ಪುಜರ ಇತ್ತೆ
ಈರ್ ಇಂಚ ಪೇಸ್ ಪಾತಿರ್ವರತೆ ವೀಡಿಯೋ ಪೂರ ಬಕ ಲೈವ್ ದೇ ಪೇಸ್ ಲೈವ್ ಬರ್ಪುಜಾರ್ ಭವ್ಯ ಸಿಸ್ ಪೇಸ್ ಲೈವ್ ದೇ ಬರ್ಪುಜಾರ್ ನಿಕಲ ನೆಟ್ ಬಕ್ಕ ಕತ್ತಲೆ ಅದು ಪುಣತೆ ಅಲ್ಪ ನೆಟ್ ತಿಕ್ಕು ಜಂದಂದು ಬಯ್ಯ ನಂಗಲ ಅಂಚೆನೆ ಮಸ್ತ್ ನೆಟ್ ಪ್ರಾಬ್ಲಮ್ ಮಸ್ತ್ ಉಂಡು ಎಂಕ್ಲ ಕಾಣೆಲ ಅಂಚೆನೆ ನೆಟ್ ಪ್ರಾಬ್ಲಮ್ ಐತೆ ಟೀ ಒಂದು ದೊಡ್ಡ ಕಟ್ಟು ನೆಟ್ ಆಯ್ತು ಮೇಡ ಭಜನೆ ಪಂಡ್ರೆ ಪಂಡಿರತ ಲೈವ್ ಮಲ್ಪ ಎನ್ಮ ಮುಪ್ಪ ಲೈವ್ ಮಲ್ಪವರ ಓಕೆ ಓಕೆ ಒರರ ತಿಕ್ಕುಂಡಿಯ ಲೈವ್ ಇರ್ನ ಒರರ ಇಜ್ಜಿ ಬಕ ಎಂಕ್ ಆ ಪೊಡ್ತುಕೊಂತ ಅಡಿಗೆದ ಪುರ ಬೇಲೆ ಎಪ್ಪಡತೆ ಅವ್ವೆ ಆಪು ಜೋಕ್ಲೆಗ್ ವನಸ್ ಕೊರ್ಪಿನ ಅಡಿಗೆದ ಬೇಲೆ ಅವ್ವೆ ಆಪು ತೂಂಡಲ ಹೊರರ ಬರ್ರೆಲೆ ಆಪುಜಿ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಅವರೇ ಕೊಂಚ ಸಾಂಗ್ ಬೋರ್ಡ್ಗೆ ಅವೇ ಸಾಂಗ್ ಪಾಡ್ಚಿ ಪ್ಲೀಸ್ ರಿಕ್ವೆಸ್ಟ್ ಮಲ್ಪೆ ಓಕೆ ಅರೆ ಕೊಂಚೇರು ನಿರಂಜನ್ ಬ್ರೋ ಪಂಡಿರ್ ಸಾಂಗ್ ಪನ್ನೆ ಉಲ್ಲೇರಕ್ಕೆ ಮೆಂತ್ರೆಸಕ್ಕೆ ಸ್ವಾಮಿ ನಕುಲು ಪೋಪಿನಾಗ ಬರ್ರೆ ಉಂಡು ಅಂಚೆ ಅಂದೆ ಓಕೆ ಓಕೆ ಅಪ್ಪಗ ತಿಕ್ಕಂಡ ಪಾತೆ ಇಲ್ಲ ಅವೇ ಹೆಂಗ ಮಾತ್ರ ಗೊತ್ತಾ ಅಂದ ಹಿರಿಯರು ತಿಕ್ಕಡ ಖಂಡಿತ ಪಾತಿರ್ವೆ ತುಪ್ಪೈತೈತೆ ವಿಡಿಯೋ ತುಪ್ಪೈತೆ ವಿಡಿಯೋ ಪೇಸ್ ಇತ್ತಂಡ ಗೊತ್ತಾಮ್ನತೆ ಅಲ್ಪ ಕತ್ತಲೆನೆ ಗೊತ್ತಾನ ಕತ್ತಲೆ ಐತೆ ಅಲ್ಪ ಅಂದ ನಿಕ್ ಲೈವ್ ಮಲ್ಪನಾಗ ಅವ್ವೆ ಇದನ್ನ ಫೇಸ್ ಲೈವ್ ಇರು ಕಾಂಡೆ ದಾನೆ ಬರ್ಪುಜಾರು ಭವ್ಯ ಸಿಸ್ ಕಾಂಡೆಲ ನೆಟ್ ತಿಕ್ಕುಜೆ ಕಾಂಡೆ ಟೈಮ್ಲ ನೆಟ್ ತಿಕ್ಕು ಕಾಂಡೆ ಅಡಿ ಫೇಸ್ ಲೈವ್ ಬರುಲತೆ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರ ಬೇಕೇ ನೀನಿಟ್ಟ ಕಾಯ ನೀನಿಟ್ಟ ಕಾಯ ನಿನ ಕೈಲಿ ಮಾಯ ಆಗೋದು ಹೋಗೋದು ನಾ ಕಾಣಿನಿ ಕಾಣೆ ಪುರುಸೊತ್ತಾಪುಜಿ ಅನ್ನಂದು ಬಾಲೆ ಉಂಡತೆ ಬಾಲೆ ಎಲ್ಲಿ ಅತೆ ಅಂಚ ಪುರುಸೊತ್ತಾಪು ಜತೆ ಅವೇ ಬಂಗ ಆಪೆ ಜೋಕು ನಮ್ಮ ಲೈವ್ ಮಲ್ಪನ ಜೋಕುಲು ಗಡಿ ಗಡಿ ಬರ್ಪ ಅವು ಬಂಗ ಆಪುಣ ಅಂದಂದು ಅವು ಅಂದಿ ನಿನ್ನ ಚೂರು ರಾತ್ರಿ ಅಣ್ಣಚೂರು ಜೋಕುಲು ಜೆತ್ತುಪ್ಪೇರು ಅಪ್ಪಗ ಲೈವ್ ಮಲ್ಪುಲೈತೆ ಅವೇ ನಾವು ಕೆಲವು ನಮಕ್ ದಾದ ಹೌಸ್ ವೈಫ್ ನಂಗೆ ಕೆಲವು ಬಂಗ ಯಾನ್ಲ 1 ಗಂಟೆ ಬಾರಿ ಬಂಗೋಡು 1 ಗಂಟೆ ಕುಲ್ದು ಮಲ್ಪುನಿ ತಿಕ್ಕಿನಾತ ತಿಕ್ಕುಡತೆ ಒಂದು ಆಂಡ ಬೇಗ ಆಪುಣತೆ ಇನ್ನು ವರ್ಷ ಆಂಡ ಭವ್ಯಸಿಸ್ 1 ಇಯರ್ ಆಂಡ ಇದು ಚಾನಲ್ ಸ್ಟಾರ್ಟ್ ಮಂತ್ 1 ಇಯರ್ ಆಂಡ कौन सा ಲ್ಯಾಂಗ್ವೇಜ್ ನೀವು ಕನ್ನಡ ಮಾತಾಡ್ತೀರಲ್ಲ ನೋಡಿ ನಿಮ್ಮದು ಇದು ಕನ್ನಡದಲ್ಲಿದೆ ಮತ್ತೆ ನಮ್ಮ ಹತ್ರ ಕೇಳ್ತೀರಾ ಕೌನ್ ಸಾ ಲ್ಯಾಂಗ್ವೇಜ್ ಇದು ತುಳು ಲ್ಯಾಂಗ್ವೇಜ್ ನಾವು ಮಾತಾಡ್ತಾ ಇರೋದು ಮತ್ತೆ ಕನ್ನಡ ಕೂಡ ಮಾತಾಡ್ತೇವೆ ರವಿ ಅವರು ಬಂದರು ಹಾಯ್ ರವಿ ವೆಲ್ಕಮ್ ರವಿ ಅವರು ಕಾಫಿ ಆಯ್ತಾ ಈವ್ನಿಂಗ್ ಕುಡಿತೀರಾ ಸ್ನ್ಯಾಕ್ಸ್ ಕಾಫಿ ಏನಾದರೂ ಹಾಯ್ ಸೂಪರ್ ಸಪೋರ್ಟಲ್ಲಿದ್ದಾರೆ ಚಾ ಪರ್ದು ಬರ್ತೀನಿ ಸಿಸ್ 6 ಬರ್ತೀರಿ ಬೇಗ ಓಕೆ ಶಾನ್ಸಿಸ್ ಓಕೆ ದಾದ ತಿಂಡ್ರೆ ಮಲ್ತಾರ ಚಾಕ್ ಶಾಂತಿಸ್ ರವಿ ಅವರು ಸಪೋರ್ಟಲ್ಲಿದ್ದಾರೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ಇದು ತುಳು ಮಾತಾಡೋದಾಯ್ತಾ ನಾವು ಕನ್ನಡ ಬೇಕಾದರೆ ನಾವು ಮಾತಾಡ್ತೇವೆ ಕನ್ನಡ ಕೂಡ ಮಾತಾಡ್ತೇವೆ ತುಳು ಮಾತಾಡ್ತೇವೆ ಮತ್ತು ಸ್ವಲ್ಪ ಹಿಂದಿ ಸ್ವಲ್ಪ ಬರ್ತದೆ ನೀವು ಮಾತ್ರ ಅಡ್ಜಸ್ಟ್ ಮಾಡಿಕೊಳ್ಬೇಕು ನನ್ನ ಹಿಂದಿಯನ್ನು ರವಿ ಅವರು ಸೂಪರ್ ಸಪೋರ್ಟಲ್ಲಿದೆ ಊಟ ಆಯ್ತಾ ಊಟ ಈಗಲ್ಲವಾ ಊಟ ರಾತ್ರಿ ಸಾಯಂಕಾಲ ಏನಾದರೂ ಟೀ ಕಾಫಿ
ಊಟ ರಾತ್ರಿಗೆ ಮಾಡಿ, ಕಾಫಿ ಕುಡಿಯಲ್ಲ ಅಂತ ಹೇಳ್ತಾ ಇದ್ದಾರೆ ರವಿ ಅವರು. ಸೂಪರ್ ಸೂಪರ್, ಥ್ಯಾಂಕ್ ಯು. ಮ್ಯಾಗಿ ಸಿಸ್ಬಾರ ಒಂದು ದೆವ್ವ ಹಾಂ ದೆವ್ವದ ಹೆಂಗೆ ಗೊತ್ತುಜ್ಜಿ, ಸ್ಟೋರಿ ಪೂರ ಹೆಂಗೆ ಗೊತ್ತುಜ್ಜಿ. ಪದ್ಯಾನೆಲ್ಲ ಬಂತೆ ಹಿರಿಯ ಸ್ಟೋರಿಗದ ಅದು ಇಷ್ಟ. ಶಾಂತಿ ಸಾಯಿ ಎಲ್ಲೋ ನಮಸ್ತೆ, ಹೇಗಿದ್ದೀರಾ ನೀವು? ವೆರಿ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಕಿರಣ್. ಸಂಗೀತ ಸಾಯಿ ಕಿರಣ್ ಬ್ರೋ ಪನ್ನೊಂದುಲ್ಲೇರು ಶಾನ್ಸಿಸ್ ಈಗ ಸಾಕು ಪೋದತ್ತು. ಉದಯಗಳ ತೀರ ಸಂಚರಿಸಿ ಮೆಲ್ಲ ಓದುಳ ಓವೇನು ಓದುಳು ಪಲ್ಲೆ. ಶಾಂತ ಸೀಸ್ ಹಾಯ್ ಹೆಲೋ ನಮಸ್ತೆ, ಹೇಗಿದ್ದೀರಾ ನೀವು? ವೆರಿ ಗುಡ್ ಈವ್ನಿಂಗ್ ಆ್ಯಂಡ್ ಸ್ವೀಟ್ ಡೇಸ್ ಆಲ್ ಡೇಸ್ ಆಫ್ ಯುವರ್ ಲೈಫ್. ಈವ್ನಿಂಗ್ ಎಂತ ತಿಂದ್ರಿ ನೀವು? ಟೇಕ್ ಕೇರ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಕಿರಣ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ನಿರಂಜನ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ದಾನೆ ಪೊಣ್ಣೆ ನಿನ್ನ ಮನಸ್ಸಿಂಕ್ ತೆರಿಯಂದೆ ಪೋವಾ, ಮನಸ್ಸಿಂಕ್ ತೆರಿಯಂದೆ ಪೋವಾ, ಆಸೆ ನೀದೆ ಈ ಕಾಪೂವ ಪಿಂಗಾರ ಪೂವ, ಕಾಪೂನ ಪಿಂಗಾರ ಪೂವ ಉಲೈಪೋದು ಇಂಚ ಆಂಡೇರಿಗೆ ಎಂಚಾಡು ಉಲೈಪೋದಿನ ಅವಳು ನೀರು ಬರ್ತದೆ. ನೀರು ಅಂಚದ ಆಧಾರತೆ ಗೊತ್ತುಂಡೆ. ನೀರು ಬಂದಾಗ ಅವು ಪೂರ ತಿರ್ತು ಪೂರ ಒಂದು ಇತ್ತಳು ಅಲ್ಪ ನಾನು ಜೋಕುಲು ಬರ್ತೇನೆ. ಜೋಕುಲು ಜಾರ್ದು ಬೂರ್ವೇನು ಐಕ್ ಪೋದು ಒಚ್ಚಿದು ಬತ್ತೀನಿ ಅಲ್ಪ ಪೋದು ಸ್ಟೆಪ್ ಪೂರ ಜತೊಂದು ಪೋಯತೆ. ಓಲ್ಡ್ ಫಿಲ್ಮ್ ಬಾರಿ ಎಡ್ಡೆ ಉಂಡು ಅಂದಂದು ಓಲ್ಡ್ ಫಿಲ್ಮ್ ಅದೇ ಒಂದು ಎಡ್ಡೆ ಉಂಡಾ? ಓಕೆ ಶಾನ್ಸಿಸ್ ನಲಿಪೇರು ಬೇತು ಪದ್ಯ ಶಾನ್ಸಿಸ್. ಜಲಕ ದಿಕ್ಕಲಾಜಾ ಏಕ ಬಾರ ಜಾ ಅವು ನಲ್ಲಿ ಬಕ್ಕಡ ಕುಳಂಜಿ ನಲಿಪೇರು ಪದ್ಯನು. 1 2 3 4 5 6 7 8 9 10 11 12 13 तेरा करो गिन इंतजार आजा पिया ए बहा. ಕೆಲವು ಮದ್ಯಂಡಿ ಡ್ರೈವರ್ ಅವ್ರು ಬಂದರು. ಹಾಯ್ ಅಂತ ಹೇಳಿದ್ರೆ ಹಾಯ್ ಡ್ರೈವರ್ ಮಂದಿ ಅಂತ ಹೇಳಿದ್ರೆ ಡ್ರೈವರ್ ಮಂದಿ ಹಾಯ್ ವೆಲ್ಕಮ್. ಲೈವ್ಗೊಂದು ಲೈಕ್ ಕೊಡಿ, ಮತ್ತು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಿದ್ರೆ ಸಬ್ಸ್ಕ್ರೈಬ್ ಆಗಿ ಆಯಿತಾ. ಮೆಸೇಜ್ ಓದೋಚ್ಚಿ ಪ್ಲೀಸ್. ಆಜಾ ಬೋಜ ಅವು ಪದ್ಯ प्रेम नाते पास आते मल्ला क्लास पोल्लो कलते एक नाते बंजार तेरते आयता खुशिड इत्त नलिपोग इत्त. ವೀರೇಶ್ ಅವರು ಬಂದರು. ಹಾಯ್ ವೀರೇಶ್ ಅವರು, ವೆಲ್ಕಮ್. ವೀರೇಶ್ ಅವರೇ ಲೈವಿಗೊಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಆಯಿತಾ. ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಿದ್ರೆ ಒಂದು ಸಬ್ಸ್ಕ್ರೈಬ್ ಆಗಿ ಆಯಿತಾ. चले जब ये पुरवाई बजे दिल में शहनाई तू ही मेरे सपनों का ओ सजना. ನಲ್ಪಿದೇವರ ನಲ್ದಿದೆ ಒಡೆ ನಲಿಪುಳಿತ್ತ ಮೂಗು ನಲ್ತು ನಾವಿತ್ತೆ. ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ, ಹೃದಯವು ಅರಳುವ ವೇಳೆ ಸವಿನೆನ ಪಲಿ ಬರೆದೇನು ಓಲೆ. ಬಾಳ ಬಂಗಾರ ನೀನು, ಹಳೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ. ತಾನಿತ್ತ ನಾನು ತಾನಿತ್ತ ನಾನು
ನಾನು ತಾನು ನಾನಯ್ಯ ಬೊಂಬೆ ನಾನಯ್ಯ. ಓ ಸಾಗರ್ ಅವ್ರು ಬಂದ್ರು, ಹಾಯ್ ಅಂತ ಹೇಳ್ತಾ ಇದ್ರೆ. ಹಾಯ್ ಸಾಗರ್ ಅವರೇ, ವೆಲ್ಕಮ್ ಸಾಗರ್ ಅವರೇ. ಕಾಫಿ ಕುಡಿದ್ರಾ? ಮತ್ತೇನು ಮೊನ್ನೆ ಎಂತ ತಿಂದ್ರಿ ನೀವು? ಅದೆಂತದ್ದು ಮಾರ್ರೆ, ಪಾನಿಪುರಿ ತಿಂದ್ರಾ? ಇಲ್ಲ ಬರ್ಲಿಲ್ಲ. ಜಗ್ಗಣ್ಣ ಬರುದಿಲ್ಲವಾ, ಮೊನ್ನೆಯಿಂದ ಬರುದಿಲ್ಲ ಅವರು ಜಗ್ಗಣ್ಣ ಲೈವಿಗೆ. ಅಯ್ಯೋ ದೇವ. ಜಗವೇ ನೀನು ಗೆಳತಿಯೇ, ನನ್ನ ಜೀವದ ಒಡತಿ. 10 ನಿಮಿಷ ಇದ್ದೇನೆ, ಮತ್ತೆ ಲೈವ್ ಎಂಡ್ ಮಾಡ್ತಾನೆ. 6:30 ಆಗ್ತದಲ್ಲ, ನನ್ನ ಮಗ ಬರ್ತಾನೆ ಇದಕ್ಕೆ. ಟ್ಯೂಷನ್ಗೆ ಹೋಗಿದ್ದಾನೆ, ಬರ್ತಾನೆ. ಮತ್ತೆ ಸ್ವಲ್ಪ ಅಡಿಗೆದು ಕೆಲಸ ಉಂಟು, ಒಂದು 10 ನಿಮಿಷ ಇದ್ದೇನೆ. ಯಾರು ಯಾರಿಗೋ ಎಲ್ಲಿಂದೆಲ್ಲಿಗೋ ಸುಮ್ಮನೆ ಬರ್ತಾರೋ. ಸತೀಶ್ ಶೆಟ್ಟಿ ಹಾಯ್, ಕಾಫಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಕಾಫಿ ಆಗಿದೆ ನಮ್ದು ಸತೀಶ್ ಅವರೇ, ನಿಮ್ದು ಆಯ್ತಾ? ಲೈವ್ಗೆ ಒಂದು ಲೈಕ್ ಕೊಡಿ ಆಯ್ತಾ? ಲೈವ್ಗೆ ಬಂದವರು ಒಂದೊಂದು ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಮಂಜುನಾಥ್ ಅವರು ಬಂದರು, ಹಾಯ್ ಮಂಜುನಾಥ್ ಅವರೇ ವೆಲ್ಕಮ್. ಹಾಯ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಮಂಜುನಾಥ್ ಅವರೇ ವೆಲ್ಕಮ್. ಮಂಜುನಾಥ್ ಅವರೇ ಕಾಫಿ ಕುಡಿದ್ರಾ? ಸಾಯಂಕಾಲ ಕಾಫಿ ಕುಡಿಯುವ ಅಭ್ಯಾಸ ಏನಾದರೂ ಉಂಟಾ? तेरे मेरे बीच में कैसा है ये बंधन अंजाना. ಆಯ್ಸಿಸ್ ಅಂತ ಹೇಳ್ತಾ ಇದ್ದಾರೆ ಮಂಜುನಾಥ್ ಅವರು. ನಮ್ಮದು ಕಾಫಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಓಕೆ ಸತೀಶ್ ಅವರೇ, ಕಾಫಿ ಆಯಿತಾ? ಓಕೆ. ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿಂದ್ರಾ ಕಾಫಿ ಒಟ್ಟಿಗೆ? ಅಲ್ಲ, ಖಾಲಿ ಕಾಫಿಯಾ? ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ ನದಿಯನು ಭೇಟಿಗೆ, ಯಾರೋ ಬಂದಿರದ ಮನಸ್ಸಿನಲ್ಲಿ ನಿನ್ನ ಆಗಮನ ಈ ದಿನ, ನೀಡುವ ಮುನ್ನ ನಾನೇ ಆಮಂತ್ರಣ. ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ, ಕಡಲು ಕರೆದಂತೆ. ಆಯಿತು, ಕಾಫಿ ಕುಡಿಯುವುದು, ಟೀ ಆಯಿತು, ಕಾಫಿ ಕುಡಿಯುವುದಿಲ್ಲ ಅಂತ ಹೇಳಿದೆ. ಓಕೆ ಮಂಜುನಾಥ್ ಅವರೇ, ಓಕೆ. ಥ್ಯಾಂಕ್ ಯು. ನೀವು ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಮಂಜುನಾಥ್ ಅವರು ಮತ್ತು ಸತೀಶ್ ಶೆಟ್ಟಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆಯಿತಾ, ಒಂದು 5 ನಿಮಿಷ ಇದ್ದೇನೆ ಅಷ್ಟೇ. ನೀ ಮುಡಿದ ಹೂವಿನ ಮಾಲೆ ನನಗೆಂದೇ ಮರೆದ ಪ್ರೇಮದ ಓಲೆ, ನಿನ್ನ ದನಿಗಾಗಿ ನಿನ್ನ ಕರೆಗಾಗಿ ನಿನ್ನ ಸಲುವಾಗಿ ಕಾಯುವೆ, ತೀರ ಬಳಿ ಬಂದು ನೀನು ನನಗೊಂದು ಸೋಜಿಗದಂತೆ ಕಾಣುವೆ. ಶಾಂತ ಸಿಸ್ ಸಪೋರ್ಟಲ್ಲಿದ್ದಾರೆ, ಥ್ಯಾಂಕ್ ಯು ಶಾಂತ ಸಿಸ್, ಥ್ಯಾಂಕ್ ಯು ಶಾಂತ ಸಿಸ್. ಎಂಕ್ ಬೂತಾಯಿ ಇದ್ದಾರೆ ಸಹ ಬಕೆಟ್ ತೂ ಹೊಡಿತೆ, ಬೂತಾಯಿ ಉಂಡು ಅಂತೆ, ಅವು ಮಸಾಲೆ ಪಾಡು ಹೊಡಿತೆ, ಫ್ರೈ ಮಾಡ್ಕೊಳ್ಳು ಅಂತೆ. ಬೂತಾಯಿ ಉಂಡು ಯಾಕ ರೆಸ ಮಾಡಿದೆ ಅಂತೆ ಬೂತಾಯಿದ ಅವು ಎಲ್ಲಿ ಬೂತಾಯಿ ಐತೆ ಬಕ ರೆಸಕ್ಕೆ ಕಲರ್ದು ಪೋಪುಣಂದು ಅಂತೆ ಪಾಡಿ ರೆಸಕ್ಕೆ ಬಕೊಂತೆ ದೀತೆ ಕೈ ಪೇರಂದು ನನತೆ ತೂಡ್ ಮುಂಚಿನ ಎಂಕ ಅದು ಮಸಾಲೆ ಪೂರ ಎಂಕ ಅದಿ ಹೊಡಿತೆ ಇರಿದದೆ ಕಜಿಪು ಶಾಂತ ಸಿಸ್. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ಹಾಸಿಸ್ ಪನದುಲ್ಲೇರು
ದಾಲ್ ರೈಸ್ ಬೊಕ್ಕ ದಾದಾಂಡಲ ಪಲ್ಯ ಮಲ್ಪೊಡು ಸಿಸ್ ವೆಜ್ಜೆ ಇನಿ ವೆಜ್ಜಾ ಶಾಂತ ಸಿಸ್ ವೆಜಿಟೇರಿಯನ್ ಕೆಬಿ ಅವನು ಕೇಳಿದೆ ಜಯಪ್ರಕಾಶ್ ಅವ್ರು ಬಂದರು. ನಾನು ಏನಾಯ್ತು ಜಯಪ್ರಕಾಶ್ ಅವರೇ, ಏನಾಯ್ತು? ತಾಂಟ ಅಂತ ಹೇಳ್ತಾ ಇದ್ದಾರೆ ಸಾಗರ ಅಂದು ಸಿಸ್ಸು ಪನ್ನೊಂದುಲ್ಲೇರು ಇನಿ ತಿನ್ಪುಜಿಯಾನ ಅಂದೆ ಜಗ್ಗು ಬೇಕು ನನ್ಗೆ. ಅವರೆಲ್ಲಿದ್ದಾರೆ? ಅವ್ರು ಬರುದಿಲ್ಲವಾ? ಓ ದೇವ. ಥರ ಥರ ಎಂದ ವಿಷಯ ದಾದಾ ಅಂತ ಕೇಳ್ತಾ ಇದ್ದಾರೆ. ಎಲ್ಲ ಜಗ್ಗನೆ ಬರ್ತಿರೋದು ಅಪ್ಪಗ ಅಂದ ಏನು ಗೊತ್ತುಜ್ಜಿ ಅಂಚ ಪನೊಂದುಲ್ಲೆ ಜಯಪ್ರಕಾಶ್ ದಾದ ಅಂಚ ಪನೊಂದುಲ್ಲೆ ದಾದ ವಿಷಯ ಗೊತ್ತುಜ್ಜಿ ಇಂಕ್ ಶಾಂತ ಸಿಸ್ ಅಮ್ಮ ಬಂದ್ರಲ್ಲ, ಜಗ್ಗಣ್ಣ ಬಂದ್ರಲ್ಲ. ಹಾಯ್ ಜಗಣ್ಣ, ವೆಲ್ಕಮ್. ಜಗಣ್ಣ ಚಾ ಪರಿಯಾರ ದಾದ ತಿಂಡಿ ಸಾಗರ್ ಏನು ಗೊತ್ತಾ, ಅದೆಲ್ಲ ವರ್ಡ್ ಎಲ್ಲ ಯೂಸ್ ಮಾಡಬೇಡಿ. ನಿನ್ನೆ ಕೂಡ ಹೇಳಿದ್ದೇವಲ್ಲ, ಹಾಗೆಲ್ಲ ವರ್ಡ್ ಯೂಸ್ ಮಾಡಬೇಡಿ ಅಂತ. ನೀವು ಯೂಸ್ ಮಾಡಿದರೆ ಮತ್ತೆ ಎದುರಿನವರು ಕೂಡ ಹಾಗೆ ಯೂಸ್ ಮಾಡ್ತಾರೆ, ಮತ್ತೆ ಜೋರಾಗ್ತದೆ ಅದು. ಹಾಗೆಲ್ಲ ಈ ವರ್ಡ್ ಯೂಸ್ ಮಾಡಬೇಡಿ. ಯಾನ್ ಲೈವ್ ಆನ್ ಉಂಡಾವೆ ನಿಕಲು ಪಾತೆರ್ಲೆ ಅಂಚಲಿತ್ತನ ಜಗ್ಗಣ್ಣ ಪಕ್ಕ ಪಲ್ಲೆ ಅನ್ ಲೈವ್ ಎಂಡ್ ಸಾಗರ್ ಏನ್ ಗೊತ್ತಾ, ನಿನ್ನೆ ಜಗ್ಗಣ್ಣ ಸೋಲೋ ಬಂಡೇರು ಕೋಡೆ ರಕ್ಷಸಿಸ್ನ ವಿಷಯ ಓಲ ಪಾತಿರುಚಿಗೆ ಆರ್ಲ ರಕ್ಷಸ ಪಾತಿರುಜರಿಗೆ ಅಂಚ ಪಂಡೇರು ಅವು ಅಡೆಗೆ ಎಂಡ್ ಮಲ್ಪಗ ಪಂಡೇರು. ಮತ್ತೆ ಸಾಗರ್ ನೀವು ಯಾಕೆ ಸುಮ್ಮನೆ ಇದು ವಿಷಯ ತೆಗೆಯೋದು? ಸಾಗರ್ ನೀವು ಸುಮ್ಮನೆ ಬೈಯುವುದು, ಅದು ಅವರವರ ವಿಷಯ ಇದು ಮಾಡ್ತಾರಲ್ಲ, ನೀವು ಸುಮ್ಮನೆ ನಡುವಿಗೆ ಹೋಗುದು ಸಾಗರ್. ನನ್ನ ಪ್ರಕಾರ, ನಾನು ಹೇಳುವ ಪ್ರಕಾರ ಜಗಣ್ಣ ಸೋಲು ಅಂಚ ಪಂತೀರು ಕೋಡೆ ರಕ್ಷಸಿಸ್ನ ವಿಷಯ ಓಲ ಬೇತಲ ಇವ್ರು ದೆಪ್ಪುಚ್ಚಿಗೆ ಬಕ್ಕ ಆರ್ಲ ದೆಪ್ಪುಜರಿಗೆ ಪನ್ನೊಂದಿಲ್ಲ ಇದೇಗೆ ಎಂಡು ಮಲ್ಪೋಡು ಪಂತೀರ. ಅದು ಅವರವರೇ ನೋಡ್ಕೊಳ್ತಾರೆ ಸಾಗರ. ಬಾಯ್ ಬಾಯ್ ಬಾಯ.
ಯಾನು ಬುಡ್ದು ಬಿಡ್ತೆ ಮಕ್ಕಳು ದಾದ ಮಲ್ಪುನು ಓಕೆ ಜಗ್ಗ ನೀರು ಬುಡ್ದು ಬಿಡ್ಲೆ ಆ ವಿಷಯದ ಬಗ್ಗೆ ಪಾತೇರೇನೆ ಪೋಚಿ ಅಕ್ಕುಲ್ಲ ಪಾತೇರು ಜೆರಿಗೆ ಬಂತೇರು ಕೋಡೆ ಎನ್ನೆಲ್ಲ ಇವ್ರು ಬತ್ತನ ತಿಕ್ಕಂಡ ಬಂಡ್ರೆ ಬಂತೇರಿ ರೇ ಗೀರು ಬತ್ತಂಡ ಪಂಡ್ರೆ ಪಲ್ಲೆ ಬಂತೇರು ಯಾನೆ ಕೀಡ ವಿಷಯ ಮುಟ್ಟ ಎಂಡ ಬೇಜಾರು ಮಲ್ಪೊಚ್ಚಿರು ಯಾನ್ ವಿಷಯ ಪನಿ ಏಡ ಅಂಚ ಅಕ್ಕುಲ್ಲ ಪಾತೇರು ಜೆರಿಗೆ ಈರ್ಲ ಪಾತೇರು వచ్చిಗೆ ವಿಷಯ ಓಲ್ ಬೇತೆ ಒಲ್ಲ ಲೈವ್ ಪೋದು ಅಂಚ ಅವೇನು ಇಡೀಗೆ ಬುಡ್ದು ಬಿಡ್ರೆ ಬಂತೇರು ಯಾನ್ ಬುಡ್ದು ಬಿಡ್ತೆ ಮೊಕುಲು ದಾದ ಮಲ್ಪುನ ಆಪನೊಂದುಲ್ಲೆ ಓಕೆ ಓಕೆ ಜಗಣ ಓಕೆ ಅಂತೆ ಪನ್ನೆ ಕೋಡೇರೇನು ಬರ್ರೆ ಬಂದಿತ್ತೇರಿಗತೆ ಸೋಲು ರಕ್ಷಸಿಸ್ನ ಲೈವ್ ಗೀರ್ ಬೈಜಾರ್ ಪನೊಂದು ಇತ್ತೇರು ಯಾನ್ ಏಪನೆ ಬುಡ್ದು ಬಾ ಜಾಸ್ತಿ ಮಲ್ಪುನ ಮೊಕುಲೆಗ್ ಬೋಡ ಅಂದಂದ್ ಯಾನ್ ಏಪನೆ ಬುಡ್ತೆ ಬಾಕಿದಕುಲು ಜಾಸ್ತಿ ಮಲ್ಪುನು ಮೊಕುಲೆಗ್ ಬೋಡ ಆಪನೊಂದುಲ್ಲೆ ಸಾಗರ್ ಏನು ಗೊತ್ತಾ ಈಗ ಇನ್ನು ಅದರ ವಿಷಯ ಮಾತಾಡೋದು ಬೇಡವ ಸಾಗರ್ ನಾನೀಗ ಹೇಳಿದ್ದೇನಲ್ಲ ಅವರ ಹತ್ರ ಜಗ್ಗಣ್ಣನ ಹತ್ರ ಕೂಡ ಹೇಳಿದ್ದೇನೆ ನಿನ್ನೆ ಅದು ವಿಷಯ ಹೇಳಿ ಕೇಳಿದ್ರಲ್ಲ ಸೋಲು ನನ್ನ ಹತ್ರ ಈಗ ನೀವು ಅದನ್ನು ಇನ್ನೂ ದೊಡ್ಡದು ಮಾಡಬೇಡಿ ಸಾಗರ್ ಅದನ್ನು ಇಲ್ಲಿಗೆ ನಿಲ್ಲಿಸಿ ನನ್ನ ಪ್ರಕಾರ ಇಲ್ಲಿಗೆ ನಿಲ್ಲಿಸಿ ನೀವು ಆಯ್ತಾ ಸಾಗರ್ ಅವರೇ ನೀವು ಅವರಿಗೆ ಗೊತ್ತಾಗಿದೆ ಅವರು ಬಿಟ್ಟಿದ್ದೇನೆ ಅಂತ ಹೇಳಿದ್ರಲ್ಲ ನಾನು ಬಿಟ್ಟಿದ್ದೇನೆ ಅದನ್ನು ಅಂತ ಹೇಳಿದ್ರಲ್ಲ ಜಗ್ಗಣ್ಣ ಮತ್ತೆ ಯಾಕೆ ಸುಮ್ಮನೆ ಅದನ್ನು ಎಳೆಯುವುದು ಯಾನ್ ಬಂದಿತ್ತೆ ಯಾನ್ ದಾದ ನೆತ್ತಕೆಂದು ಕಮೆಂಟ್ ಮಲ್ಪುಲೆ ಸೋಲೋ ಬ್ರೋಡ ಪನೊಂದುಲ್ಲೆ ಅಂದೆ ಸೋಲೋ ಬ್ರೋಡ ಇರ್ ಪಾತೆರ್ಲೆ ಜಗ್ಗಣ ಬಕ್ಕ ಅವೇ ಸೋಲೋ ಇನಿ ಬೈಜೇರು ಕಾಣೆ ಬೈದಿತ್ತೆರ ಇತ್ತೆ ಬೈಜೇರು ಈರ್ ಬತ್ತಂಡ ಅಂಚ ಪಂಡೆ ಬಂತೇರೆ ಅಂಡ ಯಾನೈಕೆ ಕೋಡೆನೆ ಬೈಯಡ್ಡ ಇವ್ರು ಪಂಡೆ ಅಂದ್ರೆ ಐಕೆ ಅನಿತ್ತೇಡ ಪನಿ ಅವೇ ಯಾನ ಲೈವ್ ಎಂಡ್ ಮಲ್ಪೆರೆ ಪೋಪಿನಿ ಸಾಗರ್ ಯಾವ ಎಲ್ಲ ಲೈವ್ ನಾನೀಗ ಲೈವ್ ಹೋಗುದು ಇಲ್ಲ ಅಂತ ಹೇಳಿದೆ ಹೌದು ನಾನು ಹೇಳಿದೆ ಈಗ ಅವರು ಲೈವ್ ಬರುವುದಿಲ್ಲ ಲೈವ್ ಮಾಡುದು ಕೂಡ ಇಲ್ಲ ಅವರು ಲೈವ್ ಬರುದು ಕೂಡ ಇಲ್ಲ ಅಂತ ಹೇಳಿದೆ ನಾನು ಸಾಗರ್ ಇದ್ದೀರಾ ಮೊನ್ನೆ ಚಂದ್ರಿಕಾ ಲೈವ್ ಅಲ್ಲಿ ಯಾಕೆ ಹೇಳಿದ್ದು ಅಂತ ಕೇಳ್ತಾ ಇದ್ದಾರೆ ಚಂದ್ರಿಕಾ ಸಿಸ್ನ ಲೈವ್ ಪಂತರ ಜಗಣ್ಣ ಇರು aku ಚಂದ್ರಿಕಾ ಸಿಸ್ನ ಲೈವ್ ಪಂತರ್ಗೀರು ಯಾನ್ ಪಂಡಿನ ಒಂದೇ ನಿಡಿಗೆ ಬುಡ್ಲೆ ಏರ್ಲ ದಾಲ ಓ ವಿಷಯದ ಬಗ್ಗೆ ಪಾತಿರು ಚಡೆಗೆ ಎಂಡು ಮಲ್ಪ್ಲೆ ಪೊಕ್ಕಡೆ ದಾಯ ನಮ್ಮ ಮಲ್ಲ ಮಲ್ಪುನು ಯಾನ್ ಪಂಪಿನಿ ಅಕ್ಕಲು ದಾದಲ ಪನಡೆ ಎಂಕ್ ದಾನೆ ಪನೊಂದುಲ್ಲೇರು ಅರ್ಧ ಬಕ್ಕ ಬುಡ್ತೆ ಸೋಲೋ ಬ್ರೋ ಪಂಡಿ ಬಕ್ಕ ಬುಡ್ತೆ ಪನೊಂದುಲ್ಲೇರು ಓಕೆ ಓಕೆ ಜಗಣ್ಣ ವಾವ್ ಯಾನ್ ಪನ್ಪೆ ಸೋಲೋ ಅವೇ ಸೋಲೋ ಬತ್ತನ ಪನ್ಪೆ ಯಾನ್ ಪಂತೆ ಜಗಣ್ಣೆ ಬುಡ್ತಿರ್ಗೆ ವಿಷಯ ಪಂದು ಬುಡ್ಪೆ ಅವೇ ಸಾಗರ್ ಚಂದ್ರಿಕಾ ಸಿಸ್ನ ಲೈವ್ ಅಲ್ಲಿ ಹೇಳುವಾಗ ನೀವಿದ್ರ ಅಲ್ಲಿ ಸಾಗರ್ ಜಗ್ಗಣ್ಣ ಹೇಳಿದ್ದು ನೀವು ನೋಡಿದ್ದೀರಾ ಅಲ್ಲ ಬೇರೆಯವಳು ಕೇಳಿದ್ದನ್ನು ನೀವು ಹೇಳುದಾ ನೀವಿದ್ರ ಅಲ್ಲಿ ಸಾಗರ್ ಇದ್ರಾ ಅಲ್ಲೇ ಸಾಗರ್ ಇತ್ತೇರ್ಗೆ ಅವಳು ನಾನು ನೋಡಿದ್ದೆ ಅಂತ ಹೇಳ್ತಾರೆ ಓಕೆ ಓಕೆ ನೀವು ಆಗ ಅಲ್ಲಿ ಹೋಗಿ ಪ್ರಶ್ನೆ ಮಾಡ್ಬೋದಿತ್ತಲ್ಲ ಸಾಗರ್ ಅವರೇ ನೀವು ಚಂದ್ರಿಕಾ ಸಿಸ್ನ ಲೈವ್ ಅಲ್ಲಿ ಜಗ್ಗಣ್ಣ ಹಾಗೆ ಹೇಳಿದ್ರು ಅಂತ ಗೊತ್ತಾದ ತಕ್ಷಣ ನೀವು ಅಲ್ಲಿ ಹೋಗಿ ಪ್ರಶ್ನೆ ಮಾಡ್ಬೋದಿತ್ತಲ್ಲ ಜಗ್ಗಣ್ಣನನ್ನು ಯಾಕೆ ಮಾಡಲಿಲ್ಲ ನೀವು ಸುಮ್ಮನೆ ಯಾಕೆ ಆದದ್ದಲ್ಲಿ ನನ್ನ ಪ್ರಶ್ನೆ ಸಾಗರ್ ಅವರೇ ನಿಮ್ಮ ಹತ್ರ ನನ್ನ ಪ್ರಶ್ನೆ ನೀವು ನೋಡಿದೆ ಅಂತ ಹೇಳಿದ್ರಲ್ಲ ನೀವು ಆ ಮೂಮೆಂಟ್ ಅಲ್ಲಿ ಹೋಗಿ ಪ್ರಶ್ನೆ ಮಾಡ್ಬೇಕಿತ್ತಲ್ಲ ನಿಮ್ಗೆ ಗೊತ್ತಾಯ್ತಲ್ಲ ರಾಕ್ಷಸಿಗೆ ಅವರು ಹೇಳ್ತಾ ಇದ್ದಾರೆ ಅಂತ ಹೇಳುವಾಗ ನೀವು ಯಾಕೆ ಅಲ್ಲಿ ಹೋಗಿ ಪ್ರಶ್ನೆ ಮಾಡಲಿಲ್ಲ ಬೇರೆ ಲೈವ್ ಅಲ್ಲಿ ಯಾಕೆ ಪ್ರಶ್ನೆ ಮಾಡಿದ್ದು ಅದು ಅಲ್ಲಿಗೆ ಮುಗಿತಾ ಇತ್ತಲ್ಲ ಅಲ್ಲಿ ಚಂದ್ರಿಕಾ ಸಿಸ್ನ ಲೈವ್ ಅಲ್ಲಿ ಮುಗಿತಾ ಇತ್ತು ಅದು
ರಕ್ಷಗಳ ಎಂಕಲ ಕೋಪ ಮೊಕುಲದಾಯ ನಡುಕ್ ಬರ್ಪುಣಿ ಯಾ ಲವೆ ಬನ್ಪಿನಿ ನಡುಕ್ ಬತ್ತನಲ್ಲ ಪ್ರಯೋಜನ ಇಜ್ಜಿ ಏರ್ಲ ಆ ನಿಕುಲ್ ನಿಕುಲೆ ಸಾಲ್ವ್ ಮಾಡ್ಕೊಡು ಯಾನ್ ಕೊಡೆ ರಕ್ಷಿಸಿದ್ರೆ ಅವೇ ಬನ್ನಿ ಯಾನ್ ನೀವು ನೋಡಿದ್ರೆ ಮತ್ತೆ ಯಾಕೆ ಅಲ್ಲಿ ಪ್ರಶ್ನೆ ಮಾಡ್ಲಿಲ್ಲ? ನನ್ನದು ಪ್ರಶ್ನೆ ಅದು ಸಾಗರ್. ನೀವು ಅಲ್ಲಿಗೆ ಹೋಗಿ ಪ್ರಶ್ನೆ ಮಾಡ್ಬೋದಿತ್ತಲ್ಲ ಅವರದು, ಅವತ್ತೇ ಅಲ್ಲಿ ಇತ್ಯರ್ಥ ಆಗ್ತಾ ಇತ್ತಲ್ಲ, ಯಾಕೆ ಮಾಡ್ಲಿಲ್ಲ? ಈಗ ಇಲ್ಲಿ ನೀವು ಎಲ್ಲೆಲ್ಲಿ ಬಂದು ಜಗ್ಗಣ್ಣನ ಹುಡುಕೋದಕ್ಕಿಂತ ಆಗ ಆ ಮೂಮೆಂಟ್ ಅಲ್ಲಿ ಇದು ಇತ್ಯರ್ಥ ಆಗ್ತಿತ್ತು. ಅಲ್ಲಿ ಯಾರಿದೆ, ಯಾರೆಲ್ಲ ನೋಡಿದ್ದಾರೆ, ಯಾರೆಲ್ಲ ಇದ್ರು ಈ ಜಗ್ಗಣ್ಣ ಹೇಳುವಾಗ ಅಲ್ಲಿಯೇ ಹೋಗಿ ಪ್ರಶ್ನೆ ಮಾಡಬೇಕಿತ್ತು ಈ ವಿಷಯವನ್ನು. ನನ್ನ ಪ್ರಕಾರ, ನಾನು ಹೇಳುವ ಪ್ರಕಾರ ಅದು ಅಲ್ಲಿಗೆ ಮುಗಿತಾ ಇತ್ತು. ಒಂದು ವೇಳೆ ಪ್ರಶ್ನೆ ಮಾಡಿದ್ರೆ ಈ ಇಷ್ಟು ದೊಡ್ಡದು ಆಗ್ತಾ ಇರಲಿಲ್ಲ ಆಗ. ಕೆಲವೊಂದ್ಸಲ ಏನ್ ಗೊತ್ತಾ ಸಾಗರ್ ಅವರೇ, ಹೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಕೂಡ ಸುಳ್ಳಾಗಬಹುದು. ಅದು ವಿಷಯ ಮಾತಾಡಿದ್ರೆ ನಾವು ಸುಮ್ಮನೆ ಯಾಕೆ ಅದರ ನಡುವಿಗೆ ಹೋಗುದು? ಅವರ ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ಬಿಡ್ಬೇಕು. ಈಗ ಏನ್ ಗೊತ್ತಾ, ಈಗ ಇದರ ನಡಿಗೆ ಏನು ಪ್ರಯೋಜನ ಇಲ್ಲ. ಈಗ ಅವರೇ ಇಬ್ಬರು ಮಾತಾಡಿ ಸರಿ ಮಾಡ್ಬೇಕು ಇದನ್ನು. ಮೆಸೇಜ್ ಕಾಣಲ್ಲ ತುಂಬಾ ಜನ. ಚಂದ್ರಿಕಾ ಸಿಸ್ನ ಲೈವ್ ಅಲ್ಲಿ ಚಂದ್ರಿಕಾ ಸಿಸ್ ಎಲ್ಲರದ್ದು ಮೆಸೇಜ್ ಓದ್ತಾರೆ, ಯಾರ ಮೆಸೇಜ್ ಕೂಡ ಸ್ಕಿಪ್ ಮಾಡೋದಿಲ್ಲ. ಚಂದ್ರಿಕಾ ಸಿಸ್ ಎಲ್ಲರ ಮೆಸೇಜ್, ಎಷ್ಟು ಜನ ಇದ್ರು ಕೂಡ ಅವರ ಮೆಸೇಜ್ ಅನ್ನು ಹ್ಯಾಂಡಲ್ ಮಾಡುವ ರೀತಿ ಉಂಟಲ್ಲ, ಅದು ತುಂಬಾ ಇಷ್ಟ ಆಗ್ತದೆ ನನಗೆ. ಎಲ್ಲರ ಮೆಸೇಜ್ ಅನ್ನು ಓದ್ತಾರೆ ಚಂದ್ರಿಕಾ ಸಿಸ್, ಎಲ್ಲರ ಹತ್ರ ಮಾತಾಡ್ತಾರೆ, ಖುಷಿಯಾಗಿ ಮಾತಾಡ್ತಾರೆ ಎಲ್ಲರ ಹತ್ರ ಕೂಡ. ನನ್ನ ಪ್ರಕಾರ ಯಾವ ಮೆಸೇಜ್ ಅನ್ನು ಕೂಡ ಅವರು ಸ್ಕಿಪ್ ಮಾಡುವುದಿಲ್ಲ. ನಾನು ಕೂಡ ಹೋಗಿದ್ದೇನೆ, ನಾನು ಕೂಡ ತುಂಬಾ ಸಲ ಹೋಗಿದ್ದೇನೆ ಚಂದ್ರಿಕಾ ಸಿಸ್ನ ಲೈವಿಗೆ. ಯಾರು ಹೇಳಿದ್ದು ಓದಲ್ಲ ಅಂತ? ಚಂದ್ರಿಕಾ ಸಿಸ್ ನಾನು ಕೂಡ ಹೋಗಿ ಬಂದದ್ದು. ನನಗೆ ಹೆಚ್ಚು ಇದಾಗಿದ್ದು ಅಲ್ಲಿ ಚಂದ್ರಿಕಾ ಸಿಸ್ನ ಲೈವ್ ಅಲ್ಲಿ. ಚಂದ್ರಿಕಾ ಸಿಸ್ನ ಲೈವಿಗೆ ನಾನು ಹೋಗ್ತಾ ಇದ್ದೆ. ನನಗೆ ಚಂದ್ರಿಕಾ ಸಿಸ್ ಹೊಸ ಬರಲ್ಲ ಏನು, ಯಾಕೆ ಓದ್ತಾರೆ ಅವರು. ಸಾಗರ್ ಏನು ಮಾಡ್ತೀರಾ ಮಾಡ್ಕೊಳ್ಳಿ, ನನಗೆ ರಕ್ಷಿಸಿಗೋ ಜಗಳ ಆಗುವಾಗ ನೀವು ಇದ್ರ ಅಂತ ಕೇಳ್ತಾರೆ. ಹೌದು, ನೀವಿದ್ರ, ನಾನಿರ್ಲಿಲ್ಲ ಅಲ್ಲಿ ಜಗಳ ಆಗುವಾಗ. ರಕ್ಷಸಿಸ್ಗೆ ಮತ್ತೆ ಜಗ್ಗಣ್ಣಗೆ ಜಗಳ ಆಗುವಾಗ ನಾನು ಇರ್ಲಿಲ್ಲ. ಮತ್ತೆ ನನಗೆ ಅದರ ವಿಷಯ ಗೊತ್ತಿಲ್ಲ ಎಂತಂತ. ಅದಕ್ಕೆ ನಾನು ಉಂಟಲ್ಲ, ಯಾರ ಪರವಾಗಿ ಕೂಡ ಮಾತಾಡಲಿಕ್ಕೆ ಹೋಗುದಿಲ್ಲ, ಓದಲಿಲ್ಲ ಸಾಗರ್. ಅದು ನೀವು ತಪ್ಪು ಹೇಳುದು. ಚಂದ್ರಿಕಾ ಸಿಸ್ ಎಲ್ಲರ ಮೆಸೇಜ್ ಓದ್ತಾರೆ, ಅವರ ವೈರಲ್ ಲೈವ್ ಎಲ್ಲರ ಮೆಸೇಜ್ ಓದ್ತಾರೆ. ನಾವು ಓದ್ರಿ ಕೂಡ ನಮ್ಮನ್ನು ಅಷ್ಟೇ ಚಂದವಾಗಿ ಮಾತಾಡ್ತಾರೆ ಚಂದ್ರಿಕಾ ಸಿಸ್. ನೀವು ಅಲ್ಲಿಯೇ ಬಗೆಹರಿಸ್ಕೋಬೇಕಿತ್ತಲ್ಲ, ಇಲ್ಲಿವರೆಗೆ ಕಾದದ್ದು ತಪ್ಪಲ್ವಾ ಸಾಗರ್ ಅವರೇ? ನಾನು ಹೇಳಿದ್ದೀಗ ನಿಮಗೆ ಬೇಜಾರಾಗಿರ್ಬೋದು ಸಾಗರ್ ಅವರೇ. ನಾನು ನಾನು ನಿಮ್ಮ ಹತ್ರ ಕೇಳಬೇಕಂತ ಇದ್ದೆ. ನಾನು ಸ್ವಲ್ಪ ಅರ್ಜೆಂಟಲ್ಲಿ ಇದ್ದೆ, ಇವತ್ತು ಕೂಡ ಅರ್ಜೆಂಟಲ್ಲಿ ಇದ್ದೇನೆ. ಆದರೆ ನಾನು ಜಗ್ಗಣ್ಣ ನೀವು ಕೇಳ್ತಾ ಇದ್ರೆ ಯಾವಾಗ ನೋಡಿ ಜಗ್ಗು ಹೇಳಿ. ಇವತ್ತು ಜಗ್ಗಣ್ಣ ಖುದ್ದು ಬಂದರು. ಅವರು ನಿಮ್ಮ ಇದು ಮೆಸೇಜ್ ನೋಡಿಯೇ ಬಂದಿರಬೇಕು. ಬಂದು ಅವರು ಮಾತಾಡ್ತಾ ಇದ್ದಾರೆ, ಮಾತಾಡಲಿ ಅಂತ ನಾನು ಲೈವ್ ಆನ್ ಇಟ್ಟಿದ್ದೇನೆ. ಅವರು ಹೇಳಿದಲ್ಲ ಸಾಗರ್, ನಾನು ಇದನ್ನು ಬಿಟ್ಟಿದ್ದೇನೆ, ನೀವು ಪುನಃ ಅದನ್ನೇ ರಾಗ ಆಡ್ತೀರಾ ಸಾಗರ್. ನಿನ್ನೆ ರಕ್ಷಸಿಸ್ ಕೂಡ ಹೇಳಿದ್ರು ಮಾತಾಡಬೇಡ ಅಂತ ಹೇಳಿಲ್ವ ನಿಮ್ಮ ಹತ್ರ? ರಕ್ಷಸಿಸ್ ಕೂಡ ಜಗ್ಗಣ್ಣ ಹೇಳಿದ್ರು ನಾನು ಬಿಟ್ಟಿದ್ದೇನೆ ಅದನ್ನು, ನೀವೇ ಪುನಃ ಅದನ್ನು ಕೆದಕ್ತಿದ್ದೀರಾ ಅಂತ ಅವರೇ ಹೇಳ್ತಾ ಇದ್ದಾರೆ ಜಗ್ಗಣ್ಣ. ನನಗೆ ಕೂಡ ಹಾಗೇ ಆಗ್ತದೆ, ಸುಮ್ಮನೆ ನೀವು ಕೆದಕುದು ಅಂತ. ಓಕೆ, ನಾನು ಲೈವ್ ಎಂಡ್ ಮಾಡ್ತಿದ್ದೇನೆ, ನನಗೆ ತುಂಬ ಕೆಲಸ ಉಂಟು, ಅಡಿಗೆದ ಕೆಲಸ ಎಲ್ಲ ಆಗಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಜಗ್ಗಣ್ಣ, ಬಾಯ್ ಸಾಗರ್ ಬ್ರೋ, ಬಾಯ್. ಯಾರೆಲ್ಲ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಮಾಡಿದೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ನೋಡಿ ಸಾಗರ್ ಏನು ಗೊತ್ತಾ, ಬಿಟ್ಟಿದ್ದಾರೆ ಅವರು ಹೇಳಿದಲ್ಲ ಸೋಲೋ ನಿನ್ನೆ ಹೇಳಿದ ಮೇಲೆ ಅವರು ಬಿಟ್ಟಿದ್ದಾರೆ ಅಂತ ಹೇಳಿದಲ್ಲ, ಬಿಡ್ತಾರೆ ಅವರ ಹಾಗೇನು ಇದು ಮಾಡುವುದಿಲ್ಲ. ಇವರೇ ಎಲ್ಲ ಬೇರೆ ಲೈವ್ಗೆ ಹೋಗಿ ಜಗ್ಗು ಬಂದ್ರ ಕೇಳ್ತಾರೆ, ನಾನು ಯಾಕೆ ಇವರಿಗೆ ಇನ್ನು ಸೈಬರ್ ಕಂಪ್ಲೇಂಟ್ ಕೊಡೋದು ಅಂತ ಹೇಳ್ತಾ ಇದ್ದಾರೆ. ಬಾಯ್ ಟಾಟಾ. ನೀವು ಜಗ್ಗುಗೆ ಸಪೋರ್ಟ್, ನಾನು ಜಗ್ಗುಗೆ ಸಪೋರ್ಟ್ ಮಾಡಲಿಲ್ಲ ಸಾಗರ್, ನಾನು ಯಾರಿಗೂ ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ, ಗೊತ್ತಾಯ್ತಾ? ನಾನು ಇರುವುದನ್ನೇ ಹೇಳ್ತಾ
ನಿಮಗೆ ಹಾಗೆ ಅದಕ್ಕೆ ನಾನು ಮಾತಾಡೋದಿಲ್ಲ ಅಂತ ನಿನ್ನೆ ಹೇಳಿದ್ದು ಸಾಗರ್ ಅವರೇ. ನೀವು ಮತ್ತೆ 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 ಬರುದು ಇದು ನನ್ನ ಲೈವಿಗೆ ಬರುದು. ನಾನು ಹೇಳಿದೆ ಏನು ಗೊತ್ತಾ, ನನ್ನ ಲೈವಲ್ಲಿ ಬೇಡ, ರಕ್ಷಸಿಸಿ ಹೇಳಿದ್ದಾರೆ ನನ್ನ ವಿಷಯ ಏನಿದ್ರು ಅವರ ಲೈವಲ್ಲೇ ಮಾತಾಡಿ ಅಂತ ಹೇಳಿದ್ದಾರೆ ಅವರು. ನಾನು ಮೊನ್ನೆ ನಿಮ್ಗೆ ಹೇಳಿದ್ದೇನೆ ಈ ವಿಷಯ. ನನಗೆ ಯಾರ ಈ ವಿಷಯ ಕೂಡ ನನಗೆ ಮಾತಾಡಲಿಕ್ಕಿಲ್ಲ. ನೀವೇ ಬರುದು, ನೀವೇ ತರುದು ಇಲ್ಲಿಗೆ, ನೀವೇ ಬಂದು ಕೇಳುದು ಅವ ಎಲ್ಲಿ ಇವ ಎಲ್ಲಿ ಅಂತ ಅಲ್ವಾ ಸಾಗರ್ ಅವರೇ. ನಾನು ನಿನ್ನೆ ಕೂಡ ಕ್ಲಿಯರ್ ಆಗಿ ಹೇಳಿದ್ದೇನೆ, ನಾನು ನಿನ್ನೆ ಕೂಡ. ಓಕೆ, ಥ್ಯಾಂಕ್ ಯು ಸೋ ಮಚ್. ನನಗೆ ಯಾರ ಸಪೋರ್ಟ್ ಬೇಡ ಅಂತ ಹೇಳ್ತಾ ಇದ್ದಾರೆ ಜಗ್ಗಣ್ಣ. ನಾನು ಜಗ್ಗಣ್ಣಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನಾನು ಯಾರಿಗೂ ಕೂಡ ಸಪೋರ್ಟೇ ಮಾಡ್ತಾ ಇಲ್ಲ ಸಾಗರ್ ಅವರೇ. ಓಕೆ, ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು. ನೀವು ಏನಾದರೂ ಮಾತಾಡಲಿಕ್ಕೆ ಇನ್ನು ರಕ್ಷಸಿಸ್ನ ಲೈವ್ಗೆ ಹೋಗಿ ಮಾತಾಡಿ ಸಾಗರ್ ಅವರೇ. ಓಕೆ, ಈಗ ನಿಮಗೆ ಜಗ್ಗಣ್ಣ ಸಿಕ್ಕಿದ್ರಲ್ಲ, ನಿಮ್ಮದು ಡೌಟ್ ಕ್ಲಿಯರ್ ಆಯ್ತಲ್ಲ. ಅವರು ಹೇಳಿದ್ರಲ್ಲ ಬಿಟ್ಟಿದ್ದೇನೆ ನಾನು, ಮತ್ತು ನೀವೆಲ್ಲ ತಗೊಳ್ತಿದ್ದೀರಾ ಅಂತ ಹೇಳಿದ್ರಲ್ಲ, ಅವರು ಕ್ಲಿಯರ್ ಆಗಿ ಹೇಳಿದರು ಜಗ್ಗಣ್ಣ. ನೀವು ಅದನ್ನು ಸ್ವಲ್ಪ ಅವರ ಮಾತನ್ನು ಸ್ವಲ್ಪ ನೀವು ಗಮನಿಸಿ ಅವರ ಮಾತನ್ನು ಸಾಗರ್ ಅವರೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಆಲ್. ನಾಳೆ ಸಿಗುವ, ನಾಳೆಗೆ ಸಿಗ್ತೇನೆ. ಬಾಯ್ ಆಲ್.